ಪ್ರತಿಭಟನೆಯನ್ನು ಕತ್ತೋಲಿಕ ಮಂಗಳೂರು ಪ್ರದೇಶ ರಿಜಿಸ್ಟರ್ ಹಾಗೂ ಮಂಗಳೂರು ಧರ್ಮ ಪ್ರಾಂತ್ಯದ ಎಲ್ಲ ಆಯೋಗಗಳು, ಶ್ರೀ ಸಂಘಟನ್, ICYM, ಮದರ್ ತೆರೆಸಾ ವಿಚಾರ ವೇದಿಕೆ, ಸಾಮರಸ್ಯ ಮಂಗಳೂರು, ರಚನಾ, ಫೋಕಸ್ ಮತ್ತು ಹ್ಯುಮ್ಯಾನಿಟಿ ಸಂಸ್ಥೆ, ಸ್ಟ್ಯಾನಿಪಿಂಟೋ ಕ್ರೈಸ್ತವ ಒಕ್ಕೂಟದ ರಾಜ್ಯಾಧ್ಯಕ್ಷರ ಸಹಯೋಗದೊಂದಿಗೆ ಇವತ್ತಿನ ಈ ಪ್ರತಿಭಟನೆಯನ್ನು ನೆರವೇರಿಸಿದ್ದೇವೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ನಮ್ಮ 3 ದ್ವೀಪಗಳು ಉಳ್ಳಾಳ, ಹೊಯ್ಗೆ, ರಾಣಿಪುರ, ಪಾವೂರು ದ್ವೀಪ, ಈ 3 ದ್ವೀಪಗಳು ನಾಶದ ಅಂಚಿನಲ್ಲಿದೆ. ಅಲ್ಲಿನ ಜನರ ಸಮಸ್ಯೆ ವಿಪರೀತವಾಗಿದೆ. ಹಲವಾರು ಸಾರಿ ನಮ್ಮ ಜಿಲ್ಲಾಡಳಿತಗಳಿಗೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಮನವಿ ಕೊಟ್ಟರು. ಯಾವುದೇ ಮನವಿಗೆ ಸ್ಪಂದನೆ ಆಗಲಿಲ್ಲ. ಕಾನೂನನ್ನು ಗಾಳಿಗೆ ತೂರಿ ನಮ್ಮ DC ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. AB ಇಬ್ರಾಹಿಂ 2014ರಲ್ಲಿ AB ಇಬ್ರಾಹಿಮರವರು 1 ಕಿಲೋಮೀಟರ್ ವ್ಯಾಪ್ತಿಗೆ ನಿಷೇಧಾಜ್ಞೆಯನ್ನು ಮಾಡಿದ್ದರು. ಇತ್ತೀಚಿನ ದಿನಗಳಲ್ಲಿ ಅವರ ವರದಿಯನ್ನು, ಅವರ ಆಜ್ಞೆಯನ್ನು ಪಾಲಿಸದೆ ಜನರಿಗೆ ನಿರಾಶ್ರಿತರಾಗಿ ಮಾಡಿ ಆ ದ್ವೀಪದಿಂದ ಅವರನ್ನು ಓಡಿಸುವಂಥ ಒಂದು ಷಡ್ಯಂತರವಾಗ್ತಾ ಇದೆ. ಮರಳು ಹಗಲಿರುಳು ರಾಜರೋಷವಾಗಿ ದ್ವೀಪದ ಮರಳನ್ನೇ ಕದ್ದುಕೊಂಡೋಗಿ ಮಾರ್ತಾರೆ. 80 ಎಕರೆದ ದ್ವೀಪ ಈಗ 40 ಎಕರೆಗೆ ಮುಟ್ಟಿದೆ. ಉಳ್ಳಾಳ, ಹೊಯ್ಗೆಯಲ್ಲಿ ಮೀನು ಹಿಡಿದು, ಚಿಪ್ಪು ಹೆಕ್ಕಿ, ಸಿಗಡಿಯನ್ನು ಹಿಡಿದು ಜೀವನವನ್ನು ಸಾಗಿಸುವ ಜನರಿದ್ದಾರೆ. ಅವರ ಜೀವನಕ್ಕೆ ಮೀನು ಹಿಡಿಯುವುದೇ ಅವರ ವ್ಯವಸಾಯ. ಆದರೆ ಅಲ್ಲಿಯ ಜನರು ಇವತ್ತು ನಿರಾಶ್ರಿತರಾಗಿದ್ದಾರೆ. ಅಲ್ಲಿ 10-50 ದೋಣಿಗಳು ಮರಳನ್ನು ತೆಗೆದು ಅಲ್ಲಿಯ ಜನರನ್ನು ನಿರಾಶ್ರಿತರಾಗಿ ಮಾಡಿದ್ದಾರೆ. ರಾಣಿಪುರ, ಹೊಯ್ಗೆಯಲ್ಲಿ ಮನೆಗಳು ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಆದುದರಿಂದ ನಮ್ಮ ಸಂಘಟನೆಗಳ ಒಕ್ಕರಳಿನ ಕೂಗುಂದ ಹೇಳಿದರೆ ನಮಗೆ ಈ ದ್ವೀಪ ನಿವಾಸಿಗಳಿಗೆ ನ್ಯಾಯವನ್ನು ಒದಗಿಸಿ ಕೊಡುವಂಥ ನಮ್ಮ ಒಂದು ಆಗ್ರಹವಾಗಿದೆ. ಇನ್ನು ಮುಂದೆ ಇವತ್ತು ನಾವು ಈ 10,000 ಜನರು ಒಟ್ಟಿಗೆ ಸೇರಿ ಇಡೀ ಜಿಲ್ಲೆಯ ಜನರು ಇವತ್ತು ಬಂದು ಈ 50 ಮನೆಯವರ ಒಟ್ಟಿಗೆ ನಾವಿದ್ದೇವೆ ಎಂದು ತೋರಿಸಿದ್ದೇವೆ. ಪಕ್ಕನೆ ಇನ್ನು ಮುನ್ನೆ ಜಿಲ್ಲಾಡಳಿತವು ಎಚ್ಚರಿಸಿಕೊಳ್ಳುವುದಿಲ್ಲಾದರೆ ಖಂಡಿತ ಮುಂದಿನ ದಿನದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ, ಬ್ಯಾಂಗ್ಳೂರು ಚಲೋವನ್ನು ಮಾಡ್ತೇವೆ. ಖಂಡಿತವಾಗಿ ಅವರಿಗೆ ನ್ಯಾಯವನ್ನು ಒದಗಿಸುವ ಕೆಲಸ ಈ ಎಲ್ಲ ಜಾತಿ ಮತ ಪಕ್ಷವನ್ನು ಬಿಟ್ಟು ನಾವು ಒಂದು ತಾಯಿಯ ಮಕ್ಕಳಾಗಿ ನಾವು ಹೋರಾಟ ಮಾಡ್ತೇವೆ. ಖಂಡಿತ ಈ ಹೋರಾಟ ನಿರಂತರವಾಗಿರುತ್ತದೆ. ಜಿಲ್ಲಾಡಳಿತ ಇನ್ನಾದರೂ ಎಚ್ಚೆತ್ತುಕೊಂಡು, ಗಣಿ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಂಡು ಈ ಅಕ್ರಮ ಮರಳುಗಾರಿಕೆ, ಆ ದ್ವೀಪವನ್ನು ನಾಶ ಮಾಡುವುದನ್ನು ನಿಲ್ಲಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಓಡಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗ ನಮ್ಮ ಎದುರು ಬರ್ತಾ ಇದ್ದಾರೆ ಮುನೀರ್ ಕಾಟಿಪಳ್ಳ ಶ್ರೀತರು. ನಿಮಗೆ ಮೊನ್ನೆನೆ ಒಂದು ಅಂದಾಜು ಸಿಕ್ಕಿದೆ. ಇದೊಂದು ಸಾಮಾನ್ಯ ಪ್ರತಿಭಟನೆ ಅಲ್ಲ. ಕೇವಲ ಉಳಿಯ, ರಾಣಿಪುರ ಉಳಿಯ ಮತ್ತು ಉಳ್ಳಾಳ ಹೊಯ್ಗೆಯ ಬರಿಯ ಕುದುರಿನ ಜನಗಳು ಮಾತ್ರ ಬರೋದಲ್ಲ, ಜಿಲ್ಲೆಯ ಮಂಗಳೂರು ನಗರದ ಮೂಲೆ ಮೂಲೆಗಳಿಂದ ಜನರು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತ ಒಂದು ಸುಳಿವು ನಿಮಗೆ ದೊರಕಿದೆ. ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನೀವು ಭಾವಿಸಿರ್ಲಿಲ್ಲ. ಇವತ್ತಾದ್ರೂ ಎಚ್ಚೆತ್ಕೊಳ್ಳಿ. ಕೇವಲ ಅಲ್ಲಿ 40-50 ಮನೆಗಳು ಅವರು ಮಾತ್ರ ಇರೋದಲ್ಲ, ಈ 5,000 ಜನ ಮುಂದಕ್ಕೆ 50,000 ಜನವಾಗಿ ಪರಿವರ್ತನೆ ಆಗುವಂತಹ ಒಂದು ಸ್ಥಿತಿಗೆ ನಮ್ಮನ್ನ ನೀವು ಅನಿವಾರ್ಯಗೊಳಿಸಬೇಡಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ. ಇವತ್ತು ನಾನು ನೋಡಿದೆ, ಮೆರವಣಿಗೆ ಉದ್ದಕ್ಕೂ ಕೂಡ ಪೊಲೀಸರ ಸರ್ಪಗಾವಲಿತ್ತು. ಈ ಸರ್ಪಗಾವಲನ್ನ ಅಕ್ರಮ ಮರಳುಗಾರಿಕೆಯನ್ನು ತಡೆಯಲು ಜಿಲ್ಲಾಡಳಿತ ಬಳಸಿದ್ರೆ ಬಹುಶಃ ನಾವು ಈ ರೀತಿ ಮೆರವಣಿಗೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಸಾಮಾನ್ಯ ಜನರು ಈ ರೀತಿಯ ಪೊಲೀಸರ ಬಲವನ್ನು ನೋಡಿಯೇ ಭಯ ಪಡಬೇಕು. ಆದ್ರೆ ಅಕ್ರಮ ಮರಳು ದಂಧೆ ಮಾಡುವವರಿಗೆ ಈ ರೀತಿಯ ಪೊಲೀಸರನ್ನು ಕಂಡಾಗ ಬಹಳ ಖುಷಿ. ಯಾಕಂದ್ರೆ ಅವರ ಟಿಪ್ಪರ್ಗಳಲ್ಲಿ ನಂಬರ್ ಪ್ಲೇಟ್ ಇಲ್ಲ ಅಂದ್ರು, ಅವರ ಟಿಪ್ಪರ್ಗಳಲ್ಲಿ ಬೇರೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅಂದ್ರು ಈ ಪೊಲೀಸರು ತಡೆಯೋದಿಲ್ಲ. ಟೂ ವೀಲರ್ನವರು ಹೆಲ್ಮೆಟ್ ಇಲ್ಲ ಅಂದ್ರೆ ಮಾತ್ರ ತಡೀತಾರೆ. ನಮ್ಗೇನು ಪೊಲೀಸರ ಜೊತೆ ಹಗೆತನ ಇಲ್ಲ. ಪೊಲೀಸರಲ್ಲಿ ನಾವು ಗೌರವಿಸುವಂತ ತುಂಬಾ ಜನ ಇದ್ದಾರೆ.
ಆದ್ರೆ ಇವತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಕೆಲವು ಕಟುವಾದ ಮಾತುಗಳನ್ನ ಹೇಳಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಅಗತ್ಯ ಬಿದ್ದಾಗ ನಾವು ಮಾತಾಡಲೇಬೇಕಾಗ್ತದೆ. ಅಗತ್ಯ ಬಿದ್ದಾಗ ಮಾತಾಡಲಿಲ್ಲ ಅಂದ್ರೆ ನಮ್ಮ ಬದುಕನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಬರುವುದಿಲ್ಲ. ಇವತ್ತು ಈ ಮರಳುಗಾರಿಕೆಯನ್ನ ತಡೆಯುವಂತಹದ್ದು ಬಹಳ ದೊಡ್ಡ ವಿಚಾರ ಏನಲ್ಲ, ಬಹಳ ದೊಡ್ಡ ವಿಚಾರ ಏನಲ್ಲ. ನಾವು ಈ ಹುಲಿಯ ವಿಚಾರದಲ್ಲಿ ಅವತ್ತು AB ಇಬ್ರಾಹಿಂ ಇದ್ದಾಗ ಜಿಲ್ಲಾಡಳಿತಕ್ಕೆ ದೂರು ಕೊಟ್ಟು ಅವರು 1 ಕಿಲೋಮೀಟರ್ ಸುತ್ತಲ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಹೇರಿದ್ರು ಮಾತ್ರ ಅಲ್ಲ, ಅಲ್ಲಿದ್ದಂತೆ ಎಲ್ಲಾ ಅಕ್ರಮ ಮರಳುಗಾರಿಕೆಯ ಶೆಡ್ಡಿಗಳನ್ನ ಧ್ವಂಸ ಮಾಡಿದ್ರು. ಆದ್ರೆ ಅವರು ಹೋದ ಮೇಲೆ ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವತ್ತು ಈ ಅಕ್ರಮ ಮರಳುಗಾರಿಕೆ ಮುಂದುವರಿದೆ. ಅಷ್ಟು ಮಾತ್ರ ಅಲ್ಲ, ಈ ದ್ವೀಪಗಳಲ್ಲಿ ಜನರು ವಾಸ ಮಾಡಲಿಕ್ಕೆ ಶುರು ಮಾಡಿದ್ದು ಇತ್ತೀಚಿನ ದಿನಗಳಲ್ಲ. 2-2.5 ಶತಮಾನಗಳಿಂದ 250-300 ವರ್ಷಗಳಿಂದ ಅಲ್ಲಿ ಆ ಕುದ್ರುವಿನಲ್ಲಿ ಆ ದ್ವೀಪಗಳಲ್ಲಿ ಜನವಸತಿ ಇದೆ. ಅವರು ಕೃಷಿ ಮಾಡಿ ಇನ್ನೊಂದು ಮಾಡಿ ಅಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಇವತ್ತು ನಿಮ್ಮ ಅಕ್ರಮ ಮರಳುಗಾರಿಕೆಯಿಂದ ಅವರ ಕುಟುಂಬ ಅತಂತ್ರ ಆಗಿದೆ. ಈಗ ಪ್ರಸ್ತಾವನೆಯ ಮಾತಲ್ಲಿ ಹೇಳಿದ್ರು, ಏನಾದ್ರೂ ಅಲ್ಲಿ ಅಕ್ರಮ ಮರಳುಗಾರಿಕೆಯ ವಿರುದ್ಧ ನಾವು ಧ್ವನಿ ಎತ್ತಿದ್ರೆ ಗ್ರಾಮಸ್ಥರ ಮೇಲೆ ದಾಳಿಗಳಾಗ್ತದೆ, ಅವರ ಆಟೋಗಳಿಗೆ ಬೆಂಕಿ ಹಾಕ್ತಾರೆ, ಅವರ ಜೀಪ್ಗಳಿಗೆ ಬೆಂಕಿ ಹಾಕ್ತಾರೆ, ಅವರ ಮನೆಗಳಿಗೆ ಕಲ್ಲೆಸಿದ್ದಾರೆ, ಅವರು ಪೇಟೆಗೆ ಬರುವಾಗ ಕಾದು ನಿಂತು ಅವರನ್ನ ಹಲ್ಲೆ ಮಾಡ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ ಅಂತ. ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ, ಈ ಜಿಲ್ಲೆಯ ಜಿಲ್ಲಾಡಳಿತ, ಈ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಪ್ರಶ್ನೆಗೆ ಉತ್ತರಿಸಬೇಕು. ನಾವು ದಕ್ಷಿಣ ಕನ್ನಡ, ಅದು ಕರ್ನಾಟಕದಲ್ಲಿ ಅತ್ಯಂತ ಸುಸಂಸ್ಕೃತ ಜಿಲ್ಲೆ ಅಂತ ಹೆಸರುವಾಸಿಯಾಗಿರುವಂತಹ ಮಂಗಳೂರಿನಲ್ಲಿದ್ದೀವೋ ಅಥವಾ ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್ ನಂತಹ ದೌರ್ಜನ್ಯಗಳು ಫ್ಯೂಡಲ್ ವ್ಯವಸ್ಥೆ ಇರುವಂತಹ ರಾಜ್ಯಗಳಲ್ಲಿದೆಯೋ ಅಂತ ನಮಗೆ ಅನುಮಾನ ಆಗ್ತದೆ. ನಾವಿಲ್ಲಿ ಸೇರಿರುವವರು ಯಾರು ಕೂಡ ಸುಳ್ಳು ಹೇಳುವವರಲ್ಲ. ಕುದುರೆನಲ್ಲಿ ವಾಸಿಸುವಂತವರು ಅತ್ಯಂತ ಮುಗ್ಧ ಜನ, ಅವರು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ. ಆದ್ರೆ ಈ ಗೂಂಡಾಗಿರಿ ಅತಿಯಾಗಿದೆ. ಲಾಸ್ಟ್ ನಾವೆಲ್ಲ ಸಮಾನ ಮನಸ್ಕ ಸಂಘಟನೆಯವರಲ್ಲಿ ಹೋದ್ಮೇಲೆ ಒಂದು ಭಾವಿಸಿದ್ವಿ, ಇನ್ನು ಕನಿಷ್ಠ ಒಂದು 5-6 ತಿಂಗಳು ಅಕ್ರಮ ಮರಳುಗಾರಿಕೆ ಮಾಡುವವರು ಆ ದ್ವೀಪದಲ್ಲಿ ಮರಳು ಎತ್ತಲಿಕ್ಕೆ ಬರ್ಲಿಕ್ಕಿಲ್ಲ ಅಂತ. ಆದ್ರೆ ನಮ್ಮ ಆ ನಿರೀಕ್ಷೆ ಹುಸಿಯಾಯಿತು. ಮರು ದಿವಸವೇ ನಾವು ಅಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದೀವಿ. ಈ ಕಡೆಯಿಂದ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಆ ಕಡೆಗೆ ಹೋದ್ರು, ಮರಳು ದಂಧೆಯವರ ದೋಣಿಯಲ್ಲೇ ವಿಸಿಟ್ ಮಾಡಿದ್ರು, ಜಿಲ್ಲಾಧಿಕಾರಿಗೆ ವರದಿ ಕೊಟ್ಟರು, ಯಾವ ಅಕ್ರಮ ಕೂಡ ಇಲ್ಲ ಅಂತ. ನಾಚಿಕೆ ಆಗೋದಿಲ್ವೇ ಇವರಿಗೆ? ಕೆಲವು ವಾಹಿನಿಗಳು, ದೈಜಿ ವರ್ಲ್ಡ್ ಸೇರಿ ಕೆಲವು ವಾಹಿನಿಗಳು ನಿರಂತರವಾಗಿ ಆ ವಿಡಿಯೋಗಳನ್ನು ತೋರಿಸಿ ಅಲ್ಲಿ ದೋಣಿಗಳು ಮಣ್ಣೆತ್ತಾ ಇರೋದನ್ನು ತೋರಿಸ್ತಾ ಇದ್ರು ಕೂಡ ಇವರು ಹೇಳಿದ್ರು ಅಲ್ಲಿ ಅಕ್ರಮ ಮರಳುಗಾರಿಕೆನೇ ಇಲ್ಲ ಅಂತ. ಆ ಅಧಿಕಾರಿಗೆ ಜಿಲ್ಲಾಧಿಕಾರಿ ಏನಾದ್ರೂ ಶಿಕ್ಷೆ ಕೊಟ್ರ? ಇಲ್ವಲ್ಲ. ಈಗಲೂ ಆ ಅಧಿಕಾರಿ ಮರಳು ದಂಧೆಯವರಿಂದ ಪ್ರತಿ ತಿಂಗಳು ಮಾಮೂಲಿ ಎತ್ತೋದ್ರಲ್ಲೇ ಬಿಸಿ ಇದ್ದಾರೆ. ಮಾಮೂಲಿ ಎತ್ತೋದ್ರಲ್ಲಿ ಯಾಕೆ ಅವ್ರನ್ನ ವರ್ಗಾವಣೆ ಮಾಡಲಿಲ್ಲ? ಆ ನಂತರ ಮತ್ತೊಂದು ಸಮಿತಿಯನ್ನ ಜಿಲ್ಲಾಧಿಕಾರಿ ನೇಮಿಸಿದ್ರು. 2-2.5 ತಿಂಗಳು ಆ ಸಮಿತಿಯ ಸುದ್ದಿ ಇರಲಿಲ್ಲ, ಅದು ನಿದ್ರೆಗೆ ಜಾರಿತ್ತು. ಹೀಗೆ ಮೆರವಣಿಗೆ ಬಹಳ ದೊಡ್ಡ ರೀತಿಯಲ್ಲಿ ಆಗ್ತದೆ. 3 ಕುದುರೆಗಳು ಮಾತ್ರ ಅಲ್ಲ, ಮಂಗಳೂರಿನ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನ ಈ ಒಂದು ಅಕ್ರಮದ ವಿರುದ್ಧ, ದ್ವೀಪದ ನಾಶದ ವಿರುದ್ಧ, ಅಲ್ಲಿಯ ಜನರ ಬದುಕಿನ ಮೇಲೆ ಆಗ್ತಾ ಇರುವಂತಹ ಒಂದು ಹೀನಾಯ ದಾಳಿಯನ್ನು ಪ್ರತಿಭಟಿಸಿ ಬೀದಿಗಿಳಿತಾ ಇದ್ದಾರೆ ಅಂತ ಗೊತ್ತಾದಾಗ ಇವತ್ತಿನ ಪತ್ರಿಕೆಗಳಲ್ಲಿ ಜಿಲ್ಲಾಧಿಕಾರಿಗಳ ಪ್ರಕಟಣೆ ಬಂದಿದೆ. ಅಕ್ರಮ ಮರಳುಗಾರಿಕೆಯನ್ನ ನಾವು ನಿಲ್ಲಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ, ವರದಿಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ACP ಅವ್ರದ್ದೊಂದು ವರದಿ ಬಂದಿದೆ. ಅದೇ ರೀತಿಯಲ್ಲಿ ಇಲ್ಲಿಯ ಅಸಿಸ್ಟೆಂಟ್ ಕಮಿಷನರ್ ಅವರ ಒಂದು ವರದಿ ಬಂದಿದೆ. ಈ ವರದಿ ಆಧಾರದಲ್ಲಿ ನಾವು ಕೆಲವು ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ದಶಕಗಳ ಕಾಲದ ಹೋರಾಟಕ್ಕೆ ಒಂದು ಅಂತ್ಯ, ಒಂದು ರಿಸಲ್ಟ್ ಬರುವಂತಹ ಸಂದರ್ಭ ಬಂದಿದೆ. ಇಷ್ಟು ದೊಡ್ಡ ಜನ ಸೇರಿದ್ದೀರಿ. ಈ ಜನರ ಆಕ್ರೋಶಕ್ಕೂ ಆಗ್ರಹಕ್ಕೂ ಸರ್ಕಾರ, ಜಿಲ್ಲಾಡಳಿತ ಎಚ್ಚರಿಗೊಳ್ಳಲಿಲ್ಲ ಅಂದ್ರೆ ನಮ್ಮ ಉಸ್ತುವಾರಿ ಸಚಿವರು ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಈ ಕುರಿತು ಸರಿಯಾದಂತಹ ಒಂದು ಕ್ರಮಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಹೋರಾಟ ಶಾಂತಿಯುತವಾಗಿಯೇ ಮಾತ್ರ ಇರೋದಿಲ್ಲ. ನಾವು ಜನ ಸಿಟ್ಟಿಗೆದ್ರೆ ಅದು ಪರ್ಯಾಯ ದಾರಿಯನ್ನು ಕೂಡ ಹೋರಾಟದಲ್ಲಿ ಹುಡುಕೊಳ್ತದೆ. ಅಂತಹದಕ್ಕೆ ನೀವು ಅವಕಾಶವನ್ನು ಕೊಡಬೇಡಿ. ನಾಳೆ ಪೊಲೀಸ್ ಇಲಾಖೆ ಜನಪ್ರತಿನಿಧಿಗಳ ನಿವಾಸಕ್ಕೆ ಮೆರವಣಿಗೆ ಬರುವಂತಹ ಸ್ಥಿತಿಯನ್ನ ಉಂಟು ಮಾಡಬೇಡಿ. ನಿಮಗೆ ಇವತ್ತು ಜಯಕಾರ ಆಗ್ತಾ ಇರುವಂತಹ ಜನ ನಾಳೆ ನಿಮ್ಗೆ ಧಿಕ್ಕಾರ ಹಾಕುವಂತ ಸ್ಥಿತಿಯನ್ನ ಉಂಟು ಮಾಡಬೇಡಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮನ್ನ ವಿನಂತಿಸ್ತಾ ಇಲ್ಲಿ ಬಂದಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ತಮ್ಗೆಲ್ಲರಿಗೂ ಕೊಟ್ಟರು ಸಭಾಕ್ಕೂ ಮತ್ತು ಎಲ್ಲಾ ನಾಯಕರುಗಳಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತೀನಿ. ಇನ್ಕಿಲಾಬ್ ಜಿಂದಾಬಾದ್. ಎಲ್ಲಿಯವರೆಗೆ ಹೋರಾಟ? ಜಯವಾಗಲಿ.
ಜಯವಾಗಲಿ. ದ್ವೀಪ ನಿವಾಸಿಗಳ ಹೋರಾಟಕ್ಕೆ ಜಯವಾಗಲಿ. ಜಯವಾಗಲಿ 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 ಜಯವಾಗಲಿ. ನಿಮ್ಮ ಅತಿಯಾದ ಆಸೆಗೆ ಮುಗ್ಧ ಜನರನ್ನು ಬಲಿ ಕೊಡಬೇಡಿ. ನಿಮ್ಮ ಅತಿಯಾದ ಆಸೆಗೆ ನಿಮ್ಮ ಅತಿಯಾದ ಆಸೆಗೆ ಮರಳು ವ್ಯಾಪಾರಕ್ಕೆ ಮರಳಾಗದೆ ರಕ್ಷಣೆ ಮಾಡಿ. ಮರಳು ವ್ಯಾಪಾರಕ್ಕೆ ಮರಳಾಗದೆ ರಕ್ಷಣೆ ಮಾಡಿ. ದ್ವೀಪ ನಿವಾಸಿಗಳ ದ್ವೀಪ ಉಳಿಸಿ. ಓಡಿಸಿ. ದ್ವೀಪ ನಿವಾಸಿಗಳ ದ್ವೀಪ ಉಳಿಸಿ. ಓಡಿಸಿ. ಪ್ರಿಯರೇ, ಈ ದ್ವೀಪವಾಸಿಗಳ ಮನೆ ನಾಶವಾದರೆ ಅವರು ನಿಲ್ಲುವುದೆಲ್ಲಿ ಅಂದರೆ ಜಿಲ್ಲಾಡಳಿತ ಇದು ಉಂಟಲ್ಲ ಆಫೀಸ್, ಮತ್ತೆ ಅದೇ ರೀತಿ ಇದು ಪೊಲೀಸ್ ಕಚೇರಿ ಆಫೀಸ್ ಉಂಟಲ್ಲ, ಅಲ್ಲಿ ಹೋಗಿ ನಾವು ನಿಲ್ಲುವುದು. ಇಲ್ಲಾಂದ್ರೆ ಹೇಗೆ ನಿಲ್ಲುವುದು? ಅರ್ಥ ಮಾಡಿಕೊಳ್ಳಿ ಮಾರ್ರೆ, ಅರ್ಥ ಮಾಡಿಕೊಳ್ಳಿ, ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಇವರ ಬದುಕು, ಇವರ ಮನೆ ನಾಶ ಆಗ್ತಾ ಇದೆ. ಒಂದು ಸ್ವಲ್ಪ ಸಣ್ಣ ಭೂಮಿ, ಅದೇ ರೀತಿ ಸ್ವಲ್ಪ ಕೃಷಿ ಅವರು ಮಾಡ್ತಾ ಇದ್ದಾರೆ. ಪಾಪದ ಜನ ಅವರಷ್ಟಿಗೆ ಅವರು ದುಡಿತಾ ಇದ್ದಾರೆ, ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದಾರೆ. ಅವ್ರು ಎಲ್ಲಿ ಹೋಗುದು? ಆ ನೀರಲ್ಲಿ ಮುಳುಗುವುದ? ಆಲೋಚನೆ ಮಾಡಿ. ಅದಕ್ಕಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಜನರ ಬದುಕನ್ನು ರಕ್ಷಿಸಿ, ಎಲ್ಲರಿಗೂ ಬಿಡಿಸಿ ಹೇಳಿದ್ದಾರೆ. ಸರ್, ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀಯುತ ರಾಯ್ ಕಸ್ಟಲಿನೋ, ಅಧ್ಯಕ್ಷರು ಮದರ್ ತೆರೆಸಾ ವಿಚಾರ ವೇದಿಕೆ. ಸರಿ, ಆದ್ರೆ ಪಾವೂರು ಹುಳ್ಳಿಯ ನಿವಾಸಿಗಳಿಗಾಗಿ ಇಲ್ಲಿದ್ದಾರೆ. ಪಾವೂರು ಹುಳ್ಳಿಯ ನಿವಾಸಿಗಳು ಮುಂದೆ ಬನ್ನಿ, ಅವರನ್ನು ಸರಿಯಾಗಿ ನೋಡಿಕೊಳ್ಳಿ. ಇನ್ನೊಬ್ರು ಇದ್ದಾರೆ ಹಿಂದ್ಗಡೆ, ಮುಂದೆ ಬನ್ನಿ. ಇನ್ನೊಬ್ಬರು ಮೇಲೆ ಇದ್ದಾರೆ, ಇಲ್ಲಿದ್ದಾರೆ. ಇವರನ್ನು ಸರಿಯಾಗಿ ನೋಡ್ಕೊಳ್ಳಿ. ಇವರು ಪಾವೂರು ಹುಳ್ಳಿಯದ ಇವರು ನಿವಾಸಿಗಳು. ಶತಕಗಳ ಕಾಲದಿಂದ ಇವರ ಪೂರ್ವಜರು ಆ ಸ್ಥಳದಲ್ಲಿ ವಾಸಿಸ್ತಾ ಇದ್ದಾರೆ. ಅವರ ಹತ್ರ ಮನೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ, RTCಗಳಿದೆ, ಜಮೀನಿನ ಎಲ್ಲ ಹಕ್ಕುಗಳಿದೆ ಅವರ ಹತ್ರ. ಆದ್ರೆ ಅವ್ರಿಗೆ ರಸ್ತೆ ಇಲ್ಲ, ನೀರಿನ ಮಧ್ಯದಲ್ಲಿ ಇದ್ರು ಸರಿಯಾಗಿ ಕುಡಿಯುವ ನೀರಿಲ್ಲ. ಇವರ ಪರಿಸ್ಥಿತಿ ಹೇಗೆ ಇದೆ ಅಂತ ನೀವು ಆಲೋಚನೆ ಮಾಡಿ ನೋಡಿ. ಇವರು ಈ ನಮ್ಮ ದ್ವೀಪವಾಸಿಗಳ ಬೆಂಬಲಕ್ಕೆ ನಿಲ್ಲಿಕ್ಕೆ ನಾವು ಇಷ್ಟು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ. ಇವತ್ತು ಒಂದು ದಿನ ಮಾತ್ರ ಅಲ್ಲ, ನಾವು ಇನ್ನು ಮುಂದೆ ಯಾವಾಗಲೂ ನಿಮ್ಗೆ ನ್ಯಾಯ ಸಿಗುವವರೆಗೆ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಲಿಕ್ಕೆ ತಯಾರಿದ್ದೀರಾ? ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ನಿಮ್ಗೆ ನ್ಯಾಯ ಸಿಗುವವರೆಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಇವತ್ತು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಏನಾಗ್ತಾ ಇದೆ? ಬರೀ ಅಕ್ರಮ ಮರಳುಗಾರಿಕೆ ಮಾತ್ರ ಅಲ್ಲ ಇಲ್ಲಿ ನಡೆಯೋದು. ಅಕ್ರಮ ಮರಳುಗಾರಿಕೆ ಅಲ್ಲ, ಇವರ ಭೂಮಿಯನ್ನೇ ಕಡಿದು ಕೊಂಡೋಗ್ತಾ ಇದ್ದಾರೆ. ಒಂದು ದ್ವೀಪ ಎಂದ್ರೆ ಮೇಲೆ 1-2 ಫೀಟ್ ಕೆಂಪು ಮಣ್ಣಿರ್ತದೆ, ಮತ್ತೆ ಇಡೀ ಅದು ದ್ವೀಪ ಹೊಯ್ಗೆ ರಾಶಿಯೇ ಇರ್ತದೆ. ಈ ಮರಳು ದಂಧೆಯವರಿಗೆ ನೀರಲ್ಲಿ ಮುಳುಗಿ ಹೊಯ್ಗೆ ತೆಗೆದು ಸ್ವಲ್ಪ ಕಷ್ಟಕರ. 1 ಗಂಟೆಯಲ್ಲಿ 1 ದೋಣಿ ಮಾಡ್ಬೋದು. ಆದ್ರೆ ಇವರು ಹೊಸತ್ತೇ ಒಂದು ಐಡಿಯಾವನ್ನು ಹುಡುಕಿದ್ರು. ಈ ದ್ವೀಪವನ್ನು ಅವರು ಕಂಡ್ರು. ದ್ವೀಪದ ಸುತ್ತ ನೀರಿದೆ. ಇವರು ಸಾಯಂಕಾಲ ಕತ್ತಲೆ ಆದ ಕೂಡಲೇ ಒಂದು 50-60 ದೋಣಿ, ಅದರಲ್ಲಿ ಒಂದೊಂದು ದೋಣಿಯಲ್ಲಿ 5-6 ಜನ ಹೋಗೋದು, ಮರಳು ಕಡಿಯೋದು, ನೆಲ ಕಡಿಯೋದು. ಮರಳು ಅಂದ್ರೆ ಮರಳು ನೀರಿನ ಒಳಗಿದ್ದಲ್ಲ, ಅವರ ನೆಲ, ಅವ್ರ ದ್ವೀಪದ ನೆಲವನ್ನೇ ಕಡಿಯೋದು, ಇದಕ್ಕೆ ತುಂಬಿಸುದು, ದೋಣಿಗೆ ತುಂಬಿಸುದು, ಇಲ್ಲಿ ಬಂದು ಲಾರಿಯಲ್ಲಿ ಅದನ್ನು ಸಾಗಿಸುದು. ಇದು ಇಲ್ಲಿ ನಡೆಯುವ ಅನ್ಯಾಯ. ನೀವು ಅಕ್ರಮ ಮರಳುಗಾರಿಕೆ ಮಾಡಿ, ಸಕ್ರಮ ಮರಳುಗಾರಿಕೆ ಮಾಡಿ, ರಾತ್ರಿಯಲ್ಲಿ ತಕೊಂಡೋಗಿ ದಿನದ ಹೊತ್ತಲ್ಲಿ ತಕೊಂಡೋಗಿ, ನಮ್ಗೆ ಅದು ಬಿದ್ದೋಗಿಲ್ಲ ಸ್ವಾಮಿ. ನಮ್ಗೆ ಬಿದ್ದೋದದ್ದು ಇವರ ಭೂಮಿಯನ್ನು ನೀವು ಕಡಿದುಕೊಂಡು ಹೋಗ್ತಾ ಇದ್ದೀರಿ. ಇವರ ಭೂಮಿಯನ್ನೇ ನೀವು ಕಳೆದುಕೊಂಡು ಹೋಗ್ತಾ ಇದ್ದೀರಿ. ಅವ್ರು ಎಷ್ಟು ಮನವಿ ಕೊಟ್ಟರು, ಎಷ್ಟು ಜನರ ಹತ್ರ, ಅಧಿಕಾರಿಗಳ ಹತ್ರ, ರಾಜಕಾರಣಿಗಳ ಹತ್ರ ಹೋದ್ರು ಸ್ಪಂದನೆ ಸಿಗುದಿಲ್ಲ. ಅವರು ಏನೋ ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ. ಅವರು ಹೇಳ್ತಿದ್ದಾರೆ, ನೀವು ನಮ್ಮ ನಾಗರಿಕರು, ಆದ್ರೆ ನಮ್ಮ ಪಾವೂರು ಉಳಿಯದವರು ನೀವು, ಆದ್ರೆ ನಮ್ಗೆ ನಿಮ್ಮ ಅಗತ್ಯ ಇಲ್ಲ, ನಿಮ್ಮ ಬದುಕು ನೀವೇ ಕಟ್ಟಿಕೊಳ್ಳಿ, ನಮ್ಗೆ ನಿಮ್ಮ ಅಗತ್ಯ ಇಲ್ಲ ಅಂತ ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿನ್ನೆ ಮೊನ್ನೆಯಿಂದ ಹೇಗೆ ಅದು ಗಣಿ ಇಲಾಖೆಯವರು ಎಚ್ಚರ ಆದ್ರು? ಗಣಿ ಇಲಾಖೆಯವರು ಹುಡುಕಿ ಹೊರಡ್ತಾ ಇದ್ದಾರೆ. ಯಾರು ಈ ಪ್ರತಿಭಟನೆಯನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ? ನಮ್ಮ DC ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಬೇಕಾದದೆಲ್ಲ ಕ್ರಮಗಳನ್ನು ತಗೊಳ್ತೇನೆ ಅಂತ. ಗಣಿ ಇಲಾಖೆಯವರು ನಿನ್ನೆ ಹೇಳುದು, ನಾವು CCTV ಹಾಕ್ತೇವೆ, ಸಂಪೂರ್ಣ ನಾವು ಪೊಲೀಸ್ ರಕ್ಷಣೆ ನಿಮಗೆ ಕೊಡ್ತೇವೆ. DC ಅವರು ಹೇಳಿದ್ದು, ಅಲ್ಲಿ ಏನು ಅಕ್ರಮ ನಡೆದ್ರೆ ಅವರನ್ನು ನಾವು ಅರೆಸ್ಟ್ ಮಾಡ್ತೇವೆ ಅಂತ. ಇದು ಒಂದು ದ್ವೀಪದ ಕಥೆ ಅಲ್ಲ. ರಾಣಿಪುರ ಹುಳಿಯ ಹಾಗೇನೆ ಉಳ್ಳಲ ಹೊಯ್ಗೆ ಈ 2 ದ್ವೀಪಗಳಲ್ಲಿ ಕೂಡ ಇಂಥದೇ ಮರಳು ದಂಧೆ ನಡೀತಾ ಇದೆ. ಆದ್ರೆ ನಾನು ಇವತ್ತು ಕೇಳುದು, ಈ ದ್ವೀಪವಾಸಿಗಳ ಬದುಕನ್ನು ರಕ್ಷಿಸಲಿಕ್ಕೆ ಯಾರಿದ್ದಾರೆ?
ಅವರು ಇವತ್ತು ಹೊಯ್ಗೆ ನಿಲ್ಲಿಸಬಹುದು, ಇನ್ನೊಂದು ವರ್ಷದಲ್ಲಿ ಅದನ್ನು ಪುನಃ ಪ್ರಾರಂಭಿಸಬಹುದು. ಯಾರದಕ್ಕೆ ಅಡ್ಡಿ ಬರ್ತಾರೆ? ಯಾಕಂದ್ರೆ 2014 ಇಸವಿಯಲ್ಲಿ ಆಗಿನ DC ಈ ಪಾವೂರು ಉಳಿಯದ ಸುತ್ತಮುತ್ತ 1 ಕಿಲೋಮೀಟರ್ ಅಲ್ಲಿ ಹೊಯ್ಗೆ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಆ ಆರ್ಡರ್ಗೆ ಈಗ ಬೆಲೆ ಇಲ್ವಾ? ಅದಕ್ಕೆ ಏನಾದರೂ ಲಿಮಿಟೆಡ್ ಪೀರಿಯಡ್ ಅವರು ಟೈಮ್ ಕೊಟ್ಟಿದ್ದಾರಾ? ಇಲ್ಲಿ ಇದೆ ಅವ್ರದ್ದು ಆರ್ಡರ್. ಅವರು ಆರ್ಡರ್ ಕೊಡುವಾಗ ಇವತ್ತಿನಿಂದ ಪಾವೂರು ಉಳಿಯ ಸುತ್ತಮುತ್ತಲಲ್ಲಿ ಹೊಯ್ಗೆ ತೆಗಿಲಿಕ್ಕಿಲ್ಲ ಅಂತ ಮಾತ್ರ ಹೇಳಿದ್ದಾರೆ. 1 ತಿಂಗಳಿಗ, 1 ವರ್ಷಕ್ಕ, 10 ವರ್ಷಕ್ಕಂತ ಅವ್ರು ಹೇಳಿಲ್ಲ. ಮತ್ತೆ ಹೇಗೆ ಅದು ಅಲ್ಲಿ ಅಡೆತಡೆ ಇಲ್ಲದೆ ಈ ಹೊಯ್ಗೆ ದಂಧೆ ನಡೀತಿದೆ? ಯಾಕದು ಮರಳು ತೆಗಿತಾ ಇದ್ದಾರೆ? ನೀವು ಹೇಳ್ಬೋದು 42 ಕುಟುಂಬಗಳು ನಮ್ಮ ಅಲ್ಲಿ ಜೀವಿಸ್ತಾ ಇದ್ದಾರೆ, ಅವ್ರಿಗೇನು ಹೊರಗೆ ಬಂದು ಅವರನ್ನು ಎದುರಿಸ್ಲಿಕ್ಕೆ ಆಗುದಿಲ್ಲ ಅಂತ ನೀವು ಕೇಳ್ಬೋದು. ಹೇಗೆ ಸ್ವಾಮಿ ಸಾಧ್ಯ ಆಗುದು? ಅವರು 100 ಜನ ಇದ್ದಾರೆ. ಅವರು 42 ಜನರ ಕುಟುಂಬದಲ್ಲಿ ಬಹುಶಃ ಒಂದು 20-30 ಗಂಡಸರು ಇರ್ಬೋದು. ಈ 100 ಜನಗಳನ್ನು ಅವ್ರು ಎದುರಿಸಲಿಕ್ಕೆ ಸಾಧ್ಯ ಉಂಟಾ? ನಾನೊಂದು ಸಣ್ಣ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಹೇಳ್ತೇನೆ. ಸಾಧಾರಣ 30-40 ವರ್ಷ ಮುಂಚೆ ನಮ್ಮ ಇಲ್ಲಿಂದ 5 ಕಿಲೋಮೀಟರ್ ದೂರ ಶಕ್ತಿನಗರ್ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ತುಂಬಾ ಗಂಧದ ಗಿಡಗಳು ಬೆಳೀತಿತ್ತು. ಗಂಧದ ಕಾಡಂತಲೇ ಹೇಳ್ಬೋದು. ನಾನು ನೋಡ್ತಾ 5-10 ವರ್ಷದಲ್ಲಿ ಎಲ್ಲ ಗಂಧದ ಗಿಡಗಳನ್ನು ಕಡ್ಕೊಂಡು ಹೋದ್ರು. ರಾತ್ರಿ ನಮ್ಮ ಜಾಲಲ್ಲಿ ಒಂದು ಗಿಡ ಇತ್ತು. ನಾನಿದ್ದೆ ಹೇಳಿ ಅಟ್ಲೀಸ್ಟ್ ನಮ್ಮ ಜಾಲಲ್ಲಿ ನಮ್ಮ ಅಂಗಳದಲ್ಲಿ ಒಂದು ಗಿಡ ಉಳಿದಿದೆ, ಇದನ್ನು ಯಾರಾದ್ರೂ ಮುಟ್ಲಿಕ್ಕಿಲ್ಲ ಅಂತ. ಅದು ಇಷ್ಟು ತೋರ ಆಗುವಾಗ ಒಂದು ರಾತ್ರಿ ನಾಯಿ ಬೊಗಳಿತು. ಕಿಟಕಿಯಿಂದ ಹೊರಗೆ ನೋಡುವಾಗ 4 ಜನ ಅಂಗಳದ ಒಳಗೆ ಕಾಂಪೌಂಡ್ ಒಳಗೆ ಕಡಿತಾ ಇದ್ದಾರೆ. ನಾನು ಹೂವು ಅಂತ ಬೊಬ್ಬೆ ಹಾಕಿದ್ದೆ, ಅವ್ರು ಕತ್ತಿ ತೋರಿಸಿದ್ರು ಬಾ ಹೊರಗೆ ಅಂತ. ಇವರ ಪರಿಸ್ಥಿತಿ ಹಾಗೇನಿದೆ, ನೀವು ಬೊಬ್ಬೆ ಹಾಕಿದ್ರೆ, ನಾವು ಗಲಾಟೆ ಮಾಡಿದ್ರೆ ಯಾರನ್ನು ಕರೆಯೋದು? ಪೊಲೀಸನ್ನು ಹೇಗೆ ಕರೆಯೋದು? ಪೊಲೀಸೇ ಬಂದ್ರು ಕೂಡ ಅವರು ನದಿ ದಾಟಿ ಬರಬೇಕು, ದೋಣಿಯಲ್ಲೇ ಬರಬೇಕು. ಒಂದೇ ಇವರ ದೋಣಿಯಲ್ಲಿ ಬರಬೇಕು, ಇಲ್ಲಾಂದ್ರೆ ಮರಳು ದಂಧೆ ಮಾಡುವವರು ಅವರ ದೋಣಿಯಲ್ಲೇ ಬರಬೇಕು. ಹೇಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಉಂಟು? ಇಂಥ ಪರಿಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಖಂಡಿತವಾಗಿ ನಾವು ಅವರಿಗೆ ಸಹಕಾರ ಕೊಡಬೇಕು, ಅವರಿಗೆ ಬೆಂಬಲ ಕೊಡಬೇಕು. ಈ ಮರಳು ದಂಧೆ ಅಂತ ಮಾತ್ರ ಅಲ್ಲ, ಈ ಮರಳು ದಂಧೆ ಹಿನ್ನಡೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ನಾವು ಹೇಳ್ಬೋದು ಮರಳುಗಾರಿಕೆ ನಿಲ್ಲಿಸಿ, ಅಕ್ರಮ ಮರಳುಗಾರಿಕೆ ನಿಲ್ಲಿಸಿ. ಅದು ನಾವು ಈ ಸಾಧಾರಣ ನಾಗರಿಕರು, ನಾವು ನಿಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ವ್ಯವಸ್ಥೆಗೆ ನಾವು ಯಾರು ಹೇಳಲಿಕ್ಕಪ್ಪ? ನೀವು ಸರಿಯಾಗಿ ಈ ಕಾನೂನು ವ್ಯವಸ್ಥೆ ಅಂತ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾವು ಯಾರು? ಸರ್ಕಾರಕ್ಕೆ ರಾಯಲ್ಟಿ ತಪ್ತಾ ಇದೆ, ಅದನ್ನು ನೀವು ಮಾಡದಿದ್ರೆ ನಿಮ್ಗೆ ಶಿಕ್ಷೆ ಆಗ್ತದೆ ಅಂತ ನಾವು ಯಾರು ಹೇಳಲಿಕ್ಕೆ? ನಾವು ಸಾಧಾರಣ ನಾಗರಿಕರು, ಈ ನಮ್ಮ ದೇಶದ ಈ ರಾಜ್ಯದ ನಿವಾಸಿಗಳು. ನಮ್ಗೆ ಆ ಹಕ್ಕೇ ಇಲ್ಲ. ನಾವು ಹೆದರ್ಕೊಂಡು ಬದುಕಬೇಕು. ಈ ದಂಧೆಕೋರಗಳಿಂದ, ಕಳ್ಳರಿಂದ ಕೂಡ ನಾವು ಹೆದರಬೇಕು. ನಮ್ಮ ವ್ಯವಸ್ಥೆಯಿಂದ, ನಮ್ಮ ಕಾನೂನು ವ್ಯವಸ್ಥೆಯಿಂದ, ಅಧಿಕಾರಿಗಳಿಂದಲೂ ಕೂಡ ನಾವು ಹೆದರ್ಕೊಂಡು ಜೀವಿಸಬೇಕು. ನಮ್ಮ ರಾಜಕಾರಣಿಗಳ ಹತ್ರ ಹೋದ್ರೆ ನಮ್ಮ ವಿರೋಧ ಪಕ್ಷದವರು ಅಲ್ಲಿ ಆ ಏರಿಯಾದಲ್ಲಿ ಹೊಯ್ಗೆ ತೆಗಿತಾರೆ, ಈ ಏರಿಯಾದಲ್ಲಿ ನಾನು ಬೇಡ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗೋದಿಲ್ವಾ ಅಂತ ಕೇಳ್ತಾರೆ. ಏನ್ ಅರ್ಥ ಇದ್ರದ್ದು? ಅವರು ಕಳ್ಳತನ ಮಾಡ್ತಾ ಇದ್ದಾರೆ, ನಮ್ಮ ಜನರಿಗೆ ಕೂಡ ಕಳ್ಳತನ ಮಾಡುವ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಕಾಂಪ್ರಮೈಸ್ ಪಾಲಿಟಿಕ್ಸ್ ಕೂಡ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಹೌದಾ ಇಲ್ಲ ನೀವೇ ಹೇಳಿ? ಹೌದು. ಈ ಬೇರೆಯವರು ಕದಿಯುವಾಗ ನಾವು ಕೂಡ ಕದಿಯುವ ಅಂತ ಹೇಳುವುದು. ನೀವು ಇದರಲ್ಲಿ ಆಲೋಚನೆ ಮಾಡಿ ನೋಡಿ, ನಮಗೆ ನ್ಯಾಯ ಸಿಗುವುದು ಹೇಗೆ? ಎಲ್ಲರೂ ಒಟ್ಟಿಗೆ ಶಾಮೀಲಾದ್ರೆ ನಮಗೆ ಎಲ್ಲಿಂದ ನ್ಯಾಯ ಸಿಗ್ತದೆ ಅಂತ ನೀವೇ ಆಲೋಚನೆ ಮಾಡಿ ನೋಡಿ. ಇದು ಒಂದು, ನಾನು ಹೇಳಿದೆ, ಇದೊಂದು ಬಹಳ ದೊಡ್ಡ ಷಡ್ಯಂತ್ರ. ಇದರ ಹಿಂದೆ ನಾನು ಸ್ವಲ್ಪ ಆಲೋಚನೆ ಮಾಡಿ ನೋಡುವಾಗ ನಿಮಗೆ ಶಾಕ್ ಆಗ್ಬೋದು. ಈ ದ್ವೀಪ ನಿವಾಸಿಗಳಿಗೆ ಅದಕ್ಕಿಂತ ಹೆಚ್ಚು ಆತಂಕ ಆಗ್ಬೋದು. ಯಾಕೆಂದ್ರೆ ನೀವು ನೋಡಿದ್ದೀರಿ, ನಮ್ಮ ಎತ್ತಿನ ಹೊಳೆ ಎಷ್ಟು ವರ್ಷ ಹೋದ್ರು, ಎಷ್ಟು ಪ್ರತಿಭಟನೆಗಳು ಆದರೂ ಎತ್ತಿನ ಹೊಳೆ ಸಂಪೂರ್ಣ ಆಯಿತು. ನೀರು ಆಚೆ ಹೋಗ್ತಾ ಇದೆ, ಘಟ್ಟದಿಂದ ಆಚೆ ಎತ್ತಿನ ಹೊಳೆ ಹೋಗ್ತಾ ಇದೆ, ಘಟ್ಟದಿಂದ ಕೆಳಗೆ ನೀರು ಬರ್ತಿಲ್ಲ. ಆದರೆ ನಮ್ಮ ಸರ್ಕಾರ ಶಿರಾಡಿಯಿಂದ ಈ ಅಡ್ಯಾರ್ವರೆಗೆ ಬಹುಶಃ ಒಂದು 10-12 ಸಣ್ಣ ಪುಟ್ಟ ಡ್ಯಾಮ್ಗಳನ್ನು ಮಾಡಿದ್ದಾರೆ. ಈ ಡ್ಯಾಮ್ಗಳು ಅಲ್ಲಿ ಸಣ್ಣ ಟೌನ್ಶಿಪ್ಗೆ ನೀರು ಕೊಡಲಿಕ್ಕೆ, ಈ ಅಡ್ಯಾರ್ನಲ್ಲಿ ಒಂದು ಕೂಡ ಡ್ಯಾಮ್ ರಸ್ತೆನ ನೀವು ಹೇಳಿ, ಅದು ಡ್ಯಾಮ್ ರಸ್ತೆ ಉಳಿಯದವರು ಡ್ಯಾಮ್, ಅದಕ್ಕೆ ಇನ್ನೂ ಗೇಟ್ ಹಾಕಿಲ್ಲ. ನೆನಪಿಡಿ, ಮಂಗಳೂರು ನಗರ ಅಭಿವೃದ್ಧಿಗೊಳ್ತಾ ಇದೆ, ನೀರಿನಲ್ಲಿ ಇಲ್ಲಿ ಶಾರ್ಟೇಜ್ ಆಗುವಾಗ ಆ ಡ್ಯಾಮಿಗೆ ಗೇಟ್ ಹಾಕ್ತಾರೆ. ನಾವು ಏನು ಮಾಡಿದ್ರು ಈ ದ್ವೀಪ ಮುಳ್ಕೊಂಡು ಹೋಗ್ತದೆ. ನಾವು ಎಚ್ಚರಗೊಳ್ಬೇಕು. ಡ್ಯಾಮಿನ ಗೇಟ್ ಹಾಕುವ ಮುಂಚೆ
ನಾವು ಎಚ್ಚರಗೊಳ್ಬೇಕು. ಯಾಕೆಂದ್ರೆ ನಾವು ಎಷ್ಟು ಪ್ರತಿಭಟನೆ ಮಾಡಿದ್ರು ಇದು ನಮ್ಮ ದಾರಿ ತಪ್ಪಿಸುವ ಪ್ರತಿಭಟನೆ. ಅವರು ದಾರಿ ತಪ್ಪಿಸ್ತಾ ಇದ್ದಾರೆ, ಬರೀ ಹೊಯ್ಗೆ ಮೇಲೆ ಫೋಕಸ್ ಮಾಡ್ತಾರೆ. ಇದು ಬರೀ ಹೊಯ್ಗೆ ವಿಷಯ ಇಲ್ಲ, ಈ ದ್ವೀಪ ನಿವಾಸಿಗಳ ಬದುಕಿನ ವಿಷಯ. ಈ ಡ್ಯಾಮಿನ ಗೇಟ್ ಹಾಕಿದ್ರೆ ತನ್ನಂತಾನೆ ಎಲ್ಲ ದ್ವೀಪ ನಾಶಗೊಂಡು ಹೋಗ್ತದೆ. ಇದನ್ನು ನಾವು ಸರಿಯಾಗಿ ಆಲೋಚನೆ ಮಾಡಬೇಕು. ಇದರ ವಿರುದ್ಧ ನಾವು ಹೋರಾಡಬೇಕು. ಇದಕ್ಕೆ ಏನ್ ಬೇಕು, ನಮ್ಮ ದ್ವೀಪವಾಸಿಗಳಿಗೆ ಅವರ ಸಹಕಾರಕ್ಕೆ ನಾವು ಬರಬೇಕು, ಅವ್ರಿಗೆ ಬೆಂಬಲಕ್ಕೆ ನಿಲ್ಬೇಕು. ನಮ್ಗೆ ಗೊತ್ತಿಲ್ಲ, ಆದ್ರೆ ನ್ಯಾಯ ಸಿಗುವವರೆಗೆ ನಾವು ಅವರೊಟ್ಟಿಗೆ ಇರಬೇಕು, ನಮ್ಮ ಬೆಂಬಲ ಅವರಿಗೆ ತೋರಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಸೇರಿದ ಇಷ್ಟು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದ್ದೀರಿ. ಬಹುಶಃ ನಿಮ್ಗೆ ಈ ಏನಿದು ನಡೀತದೆ ಇದರ ಬಗ್ಗೆ ನಿಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಇಷ್ಟು ದೊಡ್ಡದಲ್ಲಿ ಸಂಖ್ಯೆಯಲ್ಲಿ ಸೇರ್ಬೇಕಾದ್ರೆ ಸುಮ್ಮನೆ ಏನೋ ಒಂದು ರೋಡ್ ಶೋ ಮಾಡಲಿಕ್ಕೆ ಸುಮ್ಮನೆ ಒಂದು ಪಿಕ್ನಿಕ್ಗೆ ನೀವು ಬರಲಿಲ್ಲ. ನಮ್ಮ ದ್ವೀಪವಾಸಿಗಳು 42 ಕುಟುಂಬಗಳು ಈ ದ್ವೀಪ ನಾಶ ಆದ್ರೆ ಇಡೀ ಈ 42 ಕುಟುಂಬಗಳು ನಾಶಿಸಿ ಹೋಗ್ತೇವೆ. ಇಷ್ಟು ನಾನು ಹೇಳಲಿಕ್ಕೆ ನಿಮಗೆ ಬಯಸ್ತೇನೆ. ಈ ಜಿಲ್ಲಾಡಳಿತ ಮನಸ್ಸು ಮಾಡಿದ್ರೆ ಉಡುಪಿಯಲ್ಲಿ ದ್ವೀಪಗಳಿವೆ, ಬಹಳಷ್ಟು ದ್ವೀಪಗಳಿವೆ. ಬಹುಶಃ ಮಲ್ಪೆಯಿಂದ ಕಲ್ಯಾಣಪುರ, ಬ್ರಹ್ಮಾವರ, ಸಂತಕಟ್ಟೆ, ಬಾರ್ಕೂರು, ಕುಂದಾಪುರವರೆಗೆ ಬಹಳಷ್ಟು ದ್ವೀಪಗಳಿವೆ. ಎಲ್ಲ ದ್ವೀಪಗಳನ್ನು ಅವರು ಪ್ರವಾಸ ಉದ್ಯಮಕ್ಕೆ ಬಳಸ್ತಾ ಇದ್ದಾರೆ. ನೀವು ಬಹುಶಃ ನೀವು ಕೂಡ ಅಲ್ಲಿಗೆ ಪ್ರವಾಸೋದ್ಯಮಕ್ಕೆ ಹೋಗ್ತಿದ್ದೀರಿ, ಪಿಕ್ನಿಕ್ಕಿಗೆ ನೀವು ಕೂಡ ಹೋಗ್ತಿದ್ದೀರಿ ಉಡುಪಿಯಲ್ಲಿ. ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ ಯಾಕೆ ಇದು ಸಾಧ್ಯತೆ ಇಲ್ಲ? ಯಾಕೆ ನಮ್ಮ ಜಿಲ್ಲಾಡಳಿತಕ್ಕೆ, ಯಾಕೆ ಈ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಈ ದ್ವೀಪಗಳನ್ನು ಪ್ರವಾಸೋದ್ಯಮಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಗ್ತಿಲ್ಲ? ಇದು ನಾವು ಆಲೋಚನೆ ಮಾಡಬೇಕು. ಅದಕ್ಕೇನೆ ನಾನು ಹೇಳಿದ್ದು, ಇದು ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದೆ, ಬಹಳ ದೊಡ್ಡ ಕುತಂತ್ರ ಇದೆ. ಇದರ ಅಂತಿಮ ಫಲ ಇರೋದು ಡ್ಯಾಮಿನ ಗೇಟ್ ಹಾಕೋದ್ರ ಮೂಲಕ. ಇದು ನಾವು ಆಲೋಚನೆ ಮಾಡಬೇಕು. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ವಿಷಯ ಎಷ್ಟು ಗಂಭೀರ ಇದೆ ಅಂತ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಿ ನಿಮ್ಮೆಲ್ಲ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ನೀವು ದೊಡ್ಡ ಇನ್ನು ಮುಂದೆ ಕಡೆ ಅವರು ನಮ್ಮೊಟ್ಟಿಗಿದ್ದಾರೆ. ನಿಮ್ಮ ಸಹಕಾರ ನಮ್ಮ ಜನಕ್ಕಾಗಿ ಹೇಳಬೇಡಿ, ನಾವು ದ್ವೀಪವಾಸಿಗಳಿಗೆ ಬೆಂಬಲವಾಗಿ ನಿಲ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಬೇಕು ಉಳಿಸಿ ಅಳಿಸಿ ಮರಳ ದಂಡೆ ಅಳಿಸಿ, ಅಳಿಸಿ ಮರಳ ದಂಡೆಯ ಅಳಿಸಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಪ್ರಿಯರೇ, ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ರಾಲ್ಫ್ ಡಿಕೋಸ್ಟರ್ ಅವರೇ, ಸ್ಟ್ಯಾನಿ ಲೋಬ್ರ್ ಅವರೇ, ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಮುನೀರ್ ಕಾಟಿಪಳ್ಳರವರೇ, ಮದರ್ ತೆರೇಸಾ ವಿಚಾರ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಜನಪರ ಕಾಳಜಿಯ ರಾಯ್ ಕ್ಯಾಸ್ಟೋಲಿನ್ ಸರ್ ಅವರೇ, ಅದೇ ರೀತಿ ಈ ಹೋರಾಟವನ್ನು ಬೆಂಬಲಿಸಿ ಬಂದಿರತಕ್ಕಂತಹ ವಿವಿಧ ಜನಪರ ಸಮಾನ ಮನಸ್ಕ ಸಂಘಟನೆಗಳ ಮುಖಂಡರೇ, ಮಾತ್ರವಲ್ಲ ಈ ದ್ವೀಪವಾಸಿಗಳ ಹೋರಾಟವನ್ನು ಬೆಂಬಲಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತಹ ಈ ಜಿಲ್ಲೆಯ ಬಂಧುಗಳೇ, ಪ್ರಥಮತವಾಗಿ ಏನು ಈ ದ್ವೀಪವಾಸಿಗಳ ಒಂದು ಹೋರಾಟ ಇದೆ, ದ್ವೀಪವನ್ನು ಉಳಿಸಿ ದ್ವೀಪವಾಸಿಗಳ ಜನತೆಯ ಬದುಕನ್ನ ರಕ್ಷಿಸಿ ಅಂತಕ್ಕಂಥ ಘೋಷಣೆ ಇಟ್ಕೊಂಡು ಒಂದು ಹೋರಾಟ ಇವತ್ತು ಆಗ್ತಾ ಇದೆ. ಇದು ಸಾಮಾನ್ಯ ಹೋರಾಟ ಅಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಚರಿತ್ರೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಹೋರಾಟ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬೆರಳೆಣಿಕೆಯಷ್ಟು ಜನ ಇರೋದು ದ್ವೀಪವಾಸಿಗಳು. ಅದು ಉಳ್ಳಾಲದ ಹೊಯ್ಗೆ ಆಗಿರ್ಬೋದು, ಅಥವಾ ಪಾವೂರು ಉಳಿ ಆಗಿರ್ಬೋದು, ರಾಣಿಪುರ ಆಗಿರ್ಬೋದು, ಆ ದ್ವೀಪದಲ್ಲಿ ಜೀವನ ಮಾಡ್ತಕ್ಕಂಥ ಅಲ್ಲಿನ ದ್ವೀಪವಾಸಿಗಳು ಎಷ್ಟು ಜನ ಇದ್ದಾರೆ? ನಿಜವಾಗಿ ಮುಗ್ಧ ಜನರವರು. ಅವರು ನಗರ ಪ್ರದೇಶ ಆಗಲಿ ಗ್ರಾಮಾಂತರ ಪ್ರದೇಶದ ಜನರ ಪರವಾಗಿ ಆ ರೀತಿ ಇಲ್ಲ, ಅತ್ಯಂತ ಮುಗ್ಧ ಜನ. ಅಂತ ಮುಗ್ಧ ಜನಗಳ ಪರವಾಗಿ ನೀವು ಹೆದರದಿರಿ. ನೀವು ಒಂಟಿ ಅಲ್ಲ, ನೀವು ಒಬ್ಬಂಟಿ ಅಲ್ಲ. ನಿಮ್ ಜೊತೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಜನಕೋಟಿಗಳಿದ್ದೇವೆ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಆ ದ್ವೀಪವಾಸಿಗಳ ಹೋರಾಟಕ್ಕೆ ನಾವು ಬೆಂಬಲ ಮಾಡಿದೀವಲ್ಲ, ಇದು ಸಾಮಾನ್ಯ ಹೋರಾಟ ಅಲ್ಲ. ಇದು ನ್ಯಾಯಪರ ಹೋರಾಟ ಹೌದು. ಇದು ಜೀವಪರ ಹೋರಾಟ, ಮನುಷ್ಯ ಪರವಾದಂತಹ ಹೋರಾಟ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಆ ದ್ವೀಪಗಳ ಬಗ್ಗೆ ನಾವು ನೋಡಬೇಕು. ಇವತ್ತು ಇದು ಗೊತ್ತಿರ್ತಕ್ಕಂಥ ನಮ್ಮ ದ್ವೀಪಗಳು ಯಾವುದು? ಪಾವೂರು ಉಳಿಯ, ರಾಣಿಪುರ,
ಉಳ್ಳಾಲ ಹೊಯ್ಗೆ ಇದು ನಮ್ಗೆ ಗೊತ್ತಿದೆ. ಅಲ್ಲಿನ ಜನಗಳು ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸ್ತಾರೆ, ವಿರೋಧ ವ್ಯಕ್ತಪಡಿಸ್ತಾರೆ. ಇವತ್ತು ಇದು ಜಗತ್ತಿಗೆ ಗೊತ್ತಾಗಿದೆ. ನಿಮ್ಗೆ ಗೊತ್ತಿರಲಿ, ಇಂತಹ ಅಕ್ರಮ ದಂಧೆಕೋರರು, ಅಕ್ರಮ ಮರಳುಗಾರಿಕೆಯಿಂದ ಈ ಜಿಲ್ಲೆಯಲ್ಲಿ ಅದೆಷ್ಟೋ ದ್ವೀಪಗಳು ನಾಶವಾಗಿದೆ. ದ್ವೀಪಗಳು ನಾಶವಾಗಿದೆ. ಯಾರಿಗಾದ್ರೂ ಗೊತ್ತಾ ನಿಮಗೆ? ಈ ನಮೂನೆಯಲ್ಲಿ ಒಂದು ರೀತಿ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ನೀವು ಇಲ್ಲಿ ಬಂದಿರತಕ್ಕಂಥ ಜನ, ಇಲ್ಲಿನ ಜಿಲ್ಲೆಯ ಜನ, ಉಳ್ಳಾಲ ಉಳಿಯದ ಅಲ್ಲಿನ ಮುಗ್ಧ ಜನರಲ್ಲಿ ನೀವು ಮಾತಾಡಬೇಕು. ಎಷ್ಟಿತ್ತು ಅಲ್ಲಿ ಭೂಮಿ? 80 ಎಕರೆ. 80 ಎಕರೆ ಇದ್ದಂತ ಪಾವೂರು ಉಳಿಯ ಈಗ ಎಷ್ಟಿದೆ ಗೊತ್ತಾ? 40 ಎಕರೆ. 40 ಎಕರೆ ಎಲ್ಲಿ ಹೋಗಿದೆ? ಎಲ್ಲಿ ಹೋಗಿದೆ? ಈ ಅಕ್ರಮ ಮರಳುಗಾರಿಕೆಯಿಂದ ಈ ದಂಧೆಕೋರರು, ಮರಳು ಕಳ್ಳರು ಅರ್ಧಕ್ಕರ್ಧ ಈ ಏನು ದ್ವೀಪವನ್ನ ನಾಶ ಮಾಡಿದ್ದಾರೆ. ಆಗಿರುವಾಗ ನಾನು ಹೇಳೋದು, ಇವರು ಮರಳು ಕಳ್ಳರಲ್ಲ, ಇವರು ದ್ವೀಪ ಕಳ್ಳರು. ಇವರು ದ್ವೀಪ ಕಳ್ಳರು. ಎಷ್ಟು ದ್ವೀಪಗಳನ್ನು ಇವತ್ತು ನಾಶ ಮಾಡಿದ್ದಾರೆ. ಇದರ ವಿರುದ್ಧ ಈ ದ್ವೀಪವನ್ನು ಉಳಿಸಬೇಕು, ಜನರ ಬದುಕನ್ನು ಉಳಿಸಬೇಕಂತ ಹೇಳಿ ಬರೀ ದೊಡ್ಡ ರೀತಿಯಾದಂತಹ ಹೋರಾಟ ನಡೆಯಿತು. ನಾನು ನಿಜಕ್ಕೂ ಕೂಡ ಈ ಬಹಿರಂಗ ಸಭೆಯಲ್ಲಿ ಕ್ಯಾಥೋಲಿಕ್ ಸಭಾವನ್ನು ನಾವು ಅಪ್ರಿಶಿಯೇಟ್ ಮಾಡಬೇಕು. ಆ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ನೇತೃತ್ವದಲ್ಲಿ ಅದರ ಮುಖಂಡರು ಎಲ್ಲರನ್ನ ಸೇರಿಸಿ ವಿದ್ಯಾರ್ಥಿ ಸಂಘಟನೆ, ಯುವಜನ ಸಂಘಟನೆ, ಮಹಿಳಾ ಸಂಘಟನೆ, ಅದೇ ರೀತಿ ರೈತ ಕಾರ್ಮಿಕ ಸಂಘಟನೆ, ದಲಿತ ಸಂಘಟನೆ, ಆದಿವಾಸಿ ಸಂಘಟನೆ, ಏನೆಲ್ಲ ಜನಪರ ಸಂಘಟನೆಗಳಿದೆ ಅವರೆಲ್ಲರನ್ನು ಕೂಡ ಒಂದು ವೇದಿಕೆ ಅಡಿಯಲ್ಲಿ ತಂದು ಈ ದ್ವೀಪವಾಸಿಗಳ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ನಾವು 10 ತಾಯಿಯ ಮಕ್ಕಳಿದ್ದೀವಿ, ಇಲ್ಲಿ ಸೇರಿದ್ದೀವಿ. ಒಂದೇ ತಾಯಿಯ ಮಕ್ಕಳಾಗಿ ನಾವು ಒಂದಾಗಿ ನಿಲ್ಬೇಕು, ಈ ಜಿಲ್ಲೆ ಒಂದಾಗಿ ನಿಲ್ಬೇಕಂತೇಳಿ ಹೋರಾಟವನ್ನು ನಡೆಸಿದ್ದಾರೆ. ಆ ಕಾರಣಕ್ಕಾಗಿ ಕ್ಯಾಥೋಲಿಕ್ ಸಭಾವನ್ನು ನಾವು ಅಭಿನಂದಿಸಲೇಬೇಕು. ಈ ಹೋರಾಟ ಇವತ್ತು ಮಾತ್ರ ಅಲ್ಲ, ಮುಂದುವರಿಯಬೇಕು. ಅಲ್ಲಿನ ಅಕ್ರಮ ಮರಳುಗಾರಿಕೆಯನ್ನ ನಾವು ತಡೆ ಹಿಡಿಯಲೇಬೇಕು, ತಡೆಗಟ್ಟಬೇಕು. ನೋಡಿ, ನಮ್ಗೆ ಇಲ್ಲಿ ಒಂದು ಜಿಲ್ಲಾಡಳಿತ ಇದೆ. ಜಿಲ್ಲಾಧಿಕಾರಿಗಳು ನಾವೆನಿಸ್ತೇವೆ ಇವರು ಜನರ ಪರವಾಗಿ ಕಾಳಜಿ ಇದೆ ಅಂತೇಳಿ. ಆದ್ರೆ ಇದೇ ಪ್ರಶ್ನೆ ಇಟ್ಕೊಂಡು ಅವರ ಕಾಲಬುಡಕ್ಕೆ ಹೋಗಿದ್ದೇವೆ, ಮನವಿಯನ್ನ ಕೊಟ್ಟಿದ್ದೇವೆ, ಮೇಲಿನ ಮೇಲೆ ಒತ್ತಡ ಹಾಕಿದ್ದೇವೆ. ಏನು ಕಾಟಾಚಾರಕ್ಕೆ ಕಮಿಟಿ ಮಾಡಿದ್ರು. ಆ ಕಮಿಟಿಯ ರಿಪೋರ್ಟ್ ಏನಾಗಿದೆ? ತಿಂಗಳು ಗಟ್ಟಲಾಯ್ತು, ಇವತ್ತಿನವರೆಗೆ ರಿಪೋರ್ಟ್ ಇಲ್ಲ. ತಿಂಗಳು ಗಟ್ಟಲಾಯ್ತು, ರಿಪೋರ್ಟ್ ಇಲ್ಲ. ಏನಾಗಿದೆ? ಜಿಲ್ಲಾಧಿಕಾರಿಗಳು ಹೇಳ್ಬೇಕು ತಾನೆ? ಹೇಳಿದ್ರ ಇವತ್ತು ಗೊತ್ತಿರಲಿ ನಿಮ್ಗೆ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಕಚೇರಿ ಈ ದ್ವೀಪವಾಸಿಗಳ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ, ಈ ಜಿಲ್ಲೆಯ ಜನತೆಯ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ ಜಿಲ್ಲಾಡಳಿತ ಇರೋದು. ಅವರ ಬಗ್ಗೆ ಚರ್ಚೆ ಆಗ್ಬೇಕು, ಈ ಜಿಲ್ಲೆಯ ಜನತೆಯ ಪರವಾಗಿ ಚರ್ಚೆ ಆಗ್ಬೇಕು ಈ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಆದ್ರೆ ನಿಮಗೆ ಒಂದು ನೋವಿನ ಸಂಗತಿ ಗೊತ್ತಾ? ಈ ಜಿಲ್ಲಾಧಿಕಾರಿ ಕಚೇರಿಯ ಒಳಗಡೆ ಅಕ್ರಮ ಮರಳುಗಾರಿಕೆಯ ದಂಧೆಕೋರರು, ತಗಲ್ಬಾಜಿಕಾರರು, ಮೋಸಗಾರರು ಇವರು ಗಂಟೆಗಟ್ಟಲೆ ಸಭೆ ಮಾಡ್ತಾರೆ. DC ಆಫೀಸ್ನೊಳಗೆ ಗಂಟೆಗಟ್ಟಲೆ ಸಭೆ ಮಾಡ್ತಾರೆ. ನಾವು ಒಂದ್ಸರ್ತಿ ಕೃಷ್ಣ ಪಾಲೆಮಾರವರು ಉಸ್ತುವಾರಿ ಸಚಿವರಾಗಿದ್ರು. ನಾವು ಹೊರಗಡೆ ದಲಿತರ ಪರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ, ಮನವಿ ಕೊಡ್ಲಿಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕಂತ ಹೇಳ್ತಿದ್ದೀವಿ. ಜಿಲ್ಲಾಧಿಕಾರಿಗಳ ಕಾಲದಲ್ಲಿ ನಮಗೆ ಸಮಯ ಕೊಡೋದಿಲ್ಲ. ಸಂಜೆ 6 ಗಂಟೆಯಿಂದ ಬೆಳಿಗ್ಗೆಯಿಂದ ನಾವು ಏನು ಅಲ್ಲಿ ಹೋಗ್ಬೇಕಂತಿದ್ವಿ, ಕೊಡ್ತಾ ಇಲ್ಲ. ಕೊನೆಗೆ ರಾತ್ರಿ 11 ಗಂಟೆ ಆಗ್ಬೇಕಾದ್ರೆ ದೊಡ್ಡ ಒಂದು ಗ್ಯಾಂಗ್ ಹೊರಗೆ ಬರುತ್ತೆ DC ಆಫೀಸ್ನಿಂದ. ಅವ್ರು ಯಾರಪ್ಪ ಅಂದ್ರೆ ಮರಳು ಕಳ್ಳರು, ದಂಧೆಕೋರರು ಸಭೆ ನಡೆಸಿ DC ಆಫೀಸ್ನ ಹೊರಗಡೆ ಬರ್ತಾ ಇದ್ದಾರೆ. ನೋಡಿ, ಅಲ್ಲಿ ಜನರ ಪರವಾಗಿ ಮಾತಾಡಲಿಕ್ಕೆ ಜಿಲ್ಲಾಧಿಕಾರಿಗೆ ಪುರ್ಸೋತಿಲ್ಲ, ಈ ದ್ವೀಪವಾಸಿಗಳ ಪರವಾಗಿ ಮಾತಾಡಲಿಕ್ಕೆ ಪುರ್ಸೋತಿಲ್ಲ. ಆದ್ರೆ ಜಿಲ್ಲಾಧಿಕಾರಿ ಕಚೇರಿಯ ಚೇಂಬರ್ನ ಒಳಗಡೆ ಈ ಕಳ್ಳ ಕಾಕರು ಸಭೆ ನಡೆಸ್ತಾ ಇದ್ದಾರೆ. ನೋಡಿ ಅವಸ್ಥೆ ನೋಡಿ. ಈ ನಮೂನೆ ರೀತಿಯ ಪರಿಸ್ಥಿತಿ ನಮ್ಮ ಜಿಲ್ಲೆ ಒಳಗಡೆ ಇದೆ. ಏನು ಅಕ್ರಮ ಮರಳು ದಂಧೆಕೋರರ ಪ್ರಶ್ನೆ ಇವತ್ತು ನಿನ್ನದ ಎಷ್ಟು ವರ್ಷದಿಂದ ಇದೆ? ಇವತ್ತಿನವರೆಗೆ ಅವರಿಗೆ ಮೂಗುದಾರ ತೊಡಸ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ. ಮರಳು ದಂಧೆಕೋರರಿಗೆ ಅವರ ಮೂಗುದಾರ ತೊಡಸ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ. ಯಾಕೆ ಹೇಳಿ? ಮುನೀರ್ ಕಾಟಿಪಳ್ಳ ಬಹಳ ಸ್ಪಷ್ಟವಾಗಿ ಮನಮುಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ. ಈ ದಂಧೆಕೋರರು ಯಾರು?
ದಂಧೆಕೋರರು ಯಾರಂದ್ರೆ ಯಾರು ಇವತ್ತಿವ ನಮ್ಮ ಎದುರುಗಡೆ ಬಾರಿ ತಿರುಗಾಡ್ತಾ ಇದ್ದ ಜನಪ್ರತಿನಿಧಿಗಳು, ಅವರ ಎಂಜಲು ಕಾಸಿಗೆ ಬಿದ್ದವರು, ಅವರ ಹಣವನ್ನು ಬಿಸಾಡೋದು ಇವರ ಜನಪ್ರತಿನಿಧಿಗಳಾಗೋದು. ಯಾಕೆ ಆಗ್ತಾ ಇಲ್ಲ? ಒಬ್ರು ಹೇಳ್ತಾರಂತೆ, ನಿಖುಲ್ ಪ್ರತಿಭಟನೆ ಮನ್ಪ್ಲೆ ಎಂಕೊಂತ ಧೈರ್ಯ ಬರ್ಕೊಂಡು ದಾಯಿಗೆ ಧೈರ್ಯ ನಿಖುಲ್ ಮಲ್ತಿಂಡ ದಯಣ ಬಾಕಿದಕ್ಕೂ ಮಾತ್ರ ಬೇತೆ ಉಳ್ಳರ್ತ ಅಕ್ಲೇನ ಮಾತ್ರ ಮಟ್ಟ ಬರ್ರಿ ಇಂಕೊಂದು ಧೈರ್ಯ ಬರ್ಕೊಂಡು ಮಕ್ಳಿಗೆ ನಾಚಿಗೆ ಅವಡು ನಾಚಿಗೆ ಆಗ್ಬೇಕು ಇವರಿಗೆ. ಯಾಕಂತ ಹೇಳಿದ್ರೆ ಸರ್ಕಾರ ಇದೆ, ಪೊಲೀಸ್ ಇದೆ, ಎಲ್ಲ ವ್ಯವಸ್ಥೆ ಇದೆ, ಆದ್ರೆ ದೀಪ ಕಳ್ಳರನ್ನ ಬಗ್ಗು ಬಡಿಲಿಕ್ಕೆ ಇವರಿಂದ ಆಗೋದಿಲ್ಲ. ಮರಳುಗಾರಿಕೆಯನ್ನ, ಅಕ್ರಮ ಮರಳುಗಾರಿಕೆಯನ್ನ ನಿಲ್ಲಿಸ್ಲಿಕ್ಕೆ ಇವರಿಂದ ಆಗೋದಿಲ್ಲ. ಏನ್ ಮಾಡ್ಬೇಕು? ಇಳಿಯಿರಿ, ಕೆಳಗಡೆ ಇಳಿಯಿರಿ. ಇವರಿಗೆ ಸರಿಯಾದಂತ ಪಾಠವನ್ನ ಜಿಲ್ಲೆಯ ಜನತೆ ಕಲಿಸ್ತಾರೆ ಖಂಡಿತವಾಗಿ. ಅದಕ್ಕೆ ಸಾಕ್ಷಿ ಇವತ್ತು ಜಿಲ್ಲೆಯಾದ್ಯಂತ ಬಂದ ಈ ಜನಗಳು. ಇವರು ಯಾರು? ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ, ಒಂದು ಭಾಷೆ ಮಾತಾಡುವವರಲ್ಲ. ಈ ಜಿಲ್ಲೆಯ ಸಮಸ್ತ ಜನಕೋಟಿಗಳು ಇವತ್ತು ಈ ಹೋರಾಟವನ್ನ ಬೆಂಬಲಿಸ್ತಾ ಇದ್ದಾರೆ. ಬಡಪಾಯಿ ಜನಗಳ ಪರವಾಗಿ ಇವತ್ತು ಈ ಜನಗಳು ಬಂದಿದ್ದಾರೆ. ಆದ್ದರಿಂದ ಈ ಹೋರಾಟ ಮುಂದುವರಿಯುತ್ತೆ, ಖಂಡಿತಕ್ಕೂ ಮುಂದುವರಿಯುತ್ತೆ. ಏನು ಒಂದು ರೀತಿ ಹೋರಾಟವನ್ನು ಮುರಿಬೇಕಂತೇಳಿ ಏನೇನೆಲ್ಲ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ, ನಾವು ಅದಕ್ಕೆ ಬಗ್ಗುವವರಲ್ಲ. ಆವತ್ತು ನಮ್ಮ ಹೋರಾಟ ಇಡೀ ಮಾಧ್ಯಮ ಮಿತ್ರರು, ನಾನು ವಿಶೇಷವಾಗಿ ಮಾಧ್ಯಮ ಮಿತ್ರರನ್ನು ನಾನು ಕೊಂಡಾಡ್ತೇನೆ. ಯಾಕಂತ ಹೇಳಿದ್ರೆ ಆ ಬಡಪಾಯಿಗಳ ಪ್ರಶ್ನೆಯನ್ನ ಜಗತ್ತಿಗೆ ಸಾರಿದವರು ಈ ಮಾಧ್ಯಮ ಮಿತ್ರರು. ಒಟ್ಟಾಗಿ ಹೋಗಿ ನಾವಲ್ಲಿ ಹೋಗ್ತೀವಿ, ಗಂಟೆಗಟ್ಟಲೆ ಅಲ್ಲಿನ ಜನತೆಯ ಮಾತಾಡ್ತೀವಿ. ಎಲ್ಲವನ್ನ ಮಾಡಿ ವಾಪಸ್ ಬರಬೇಕಾದ್ರೆ ನಮ್ಮ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕಳ್ಳರು, ಅದೇ ಕಳ್ಳರ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು ಆವತ್ತೇ ಹೇಳಿದ್ದೇವೆ ನಿಮ್ಮ ರಿಪೋರ್ಟ್ ನಮಗೆ ವಿರುದ್ಧವಾಗಿ ಬರುತ್ತೆ ಅಂತ. ಅದೇ ರೀತಿ ಆಯ್ತು. ಏನ್ ಹೇಳಿದ್ರು? ಮಾಧ್ಯಮದವರ ವಿರುದ್ಧ ಮಾತಾಡಿದ್ರು. ನೋಡ್ರಿ, ಮಾಧ್ಯಮದವರು ಏನು, ಅವರು ವರ್ಷದ ಹಿಂದಿನ ವಿಡಿಯೋಗಳನ್ನು ಹಾಕಿದ್ದಾರೆ, ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಮಾಧ್ಯಮದ ವಿರುದ್ಧ ಏನು ದೊಡ್ಡ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಾಧ್ಯಮದವರು ಸಮರ್ಥವಾಗಿ ಸತ್ಯವನ್ನ ಪ್ರತಿಪಾದಿಸಿದ್ರು. ಜನತೆಯ ಪರವಾಗಿ, ದ್ವೀಪವಾಸಿಗಳ ಪರವಾಗಿ ಸತ್ಯವನ್ನ ಅಲ್ಲಿ ಪ್ರತಿಪಾದನೆ ಮಾಡಿದಾಗ ಕೊನೆಗೆ ಜಿಲ್ಲಾಧಿಕಾರಿಗಳು ಕಮಿಟಿಯನ್ನು ರಚನೆ ಮಾಡಿರುವಂಥದ್ದು ನಿಮ್ಗೆ ಗೊತ್ತಿರಲಿ, ಸತ್ಯ ಸಂಗತಿ ಗೊತ್ತಿರಲಿ. ನಂತರ ಕಮಿಟಿಯನ್ನು ರಚನೆ ಮಾಡಿದ್ದು. ಕಮಿಟಿ ಆವತ್ತು ಒಮ್ಮೆ ಅಕ್ರಮ ಮರಳುಗಾರಿಕೆ ನಿಂತಿದ್ದು, ನಂತರ ಮೆಲ್ಲನೆ ಶುರುವಾಯಿತು. ಶುರುವಾದಾಗ ಯಾರು ಅವರಿಗೆ ಪ್ರೋತ್ಸಾಹಕಾರರು? ಪೊಲೀಸರು. ನೋಡ್ರಿ, ನಾವಿವತ್ತು ಹೋರಾಟ ಮಾಡಿ ಬಂದದ್ದು ನ್ಯಾಯ ಕೇಳಲಿಕ್ಕೆ. ನಮ್ಮ ಸುತ್ತಲ ಪೊಲೀಸ್ನವರು ಎಲ್ಲಿಯವರಿಗೆ ಅಂದ್ರೆ ನೋಡಿ, ಹಿಂತಿರುಗಿ ನೋಡಿದಾಗ ಅಲ್ಲಿಯವರಿಗೆ ಜನ ಅಲ್ಲ, ಇನ್ನು ಆ ಕಡೆ ಇತ್ತು. ಎಲ್ಲರನ್ನ ಪಾಪ ನಮ್ಮ ಬಂದಿರ್ತಕ್ಕಂಥ ಸಾಮಾನ್ಯ ಜನರನ್ನ ಮಿನಿ ವಿಧಾನಸೌಧ ಒಳಗೆ ಕಳಿಸಿದ್ದಾರೆ. ಯಾಕೆ? ಮಿನಿ ವಿಧಾನಸೌಧ ಒಳಗಡೆ ಅಲ್ಲಿ ಈ ರೀತಿಯಾಗಿ ಪೊಲೀಸರು ಈ ಹೋರಾಟವನ್ನ ಮಟ್ಟ ಹಾಕ್ಲಿಕ್ಕೆ ಏನೆಲ್ಲ ಪಿತೂರಿಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮರಳು ಕಳ್ಳರ ಸೊಂಟ ಮುರಿಲಿಕ್ಕೆ ಇವರಿಂದ ಆಗೋದಿಲ್ಲ. ಏನು ನಂಬರ್ ಪ್ಲೇಟ್ ಇಲ್ಲದ ಗಾಡಿಗಳಲ್ಲಿ ಮರಳು ಸಾಗಾಟ ಆಗ್ತಾ ಇದೆ. ನಮ್ಮ ಯುವಕರು ಹರೇಕಳದಲ್ಲಿ, ಅಮ್ಲಮಗರ್ನಲ್ಲಿ ನಮ್ಮ ಯುವಕರು ರಾತ್ರೋರಾತ್ರಿ ಅಂತ ಗಾಡಿಗಳನ್ನ ಅಡ್ಡ ಹಾಕಿ ಭಾರಿ ದೊಡ್ಡ ರೀತಿಯಲ್ಲಿ ಮಾತಾಡಿದ್ದೇವೆ. ಆದ್ರೂ ಕೂಡ ನಮ್ಮ ಯುವಕರ ಮೇಲೆ ದಾಳಿ ಮಾಡಲಿಕ್ಕೆ ಈ ಕಳ್ಳ ಕಾಕರೆಲ್ಲ ಒಟ್ಟಾಗಿದ್ದಾರೆ. ನಾವು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಒಂದು ಸಂಘಟನೆಯ ಹೋರಾಟ ಅಲ್ಲ, ಒಂದು ಪಕ್ಷದ ಹೋರಾಟ ಅಲ್ಲ. ಈ ಜಿಲ್ಲೆಯ ಸಮಸ್ತ ಜನಕೋಟಿಗಳು ಒಂದಾಗಿ ಎಲ್ಲರೂ ಸೇರಿ ನಡೆಸ್ತಕ್ಕಂಥ ಹೋರಾಟ. ಆದ್ರಿಂದ 3 ಪೊಲೀಸ್ ಸ್ಟೇಷನ್ ನೆನಪಿಡಿ, ವಾಮಂಜೂರು, ಕೋಣಾಜೆ, ಉಳ್ಳಾಲ ಈ ಭಾಗದ ಏನು ಪೊಲೀಸ್ ಸ್ಟೇಷನ್ ಎದುರುಗಡೆ ಸಾವಿರಾರು ಜನ ಸೇರಿ ನಾವು ಪೊಲೀಸ್ ಸ್ಟೇಷನ್ ಚಲೋ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತೀವಿ. ನಿಮ್ಮ ಅಕ್ರಮ ಅವರದಲ್ಲ, ನಿಮ್ದು ಅಕ್ರಮ ಇದೆ. ಏನು ಬಡಪಾಯಿಗಳ ಮೇಲೆ ಕೇಸ್ ಜಡಿತೀರಲ್ಲ, ನೀವು ಕೇಸ್ ಜಡಿಲಿಕ್ಕೆ ನಿಜವಾಗಿ ತಾಕತ್ತಿದ್ರೆ ಅಲ್ಲಿ ಹೋಗಿ ಕೇಸ್ ಹಾಕಿ. ಆ ನಮೂನೆ ಹಾಡು ಹಗಲಲ್ಲೇ ಈ ನಮೂನೆಯ ದಂಧೆ ಮಾಡತಕ್ಕಂಥ ಮರಳುಗಾರಿಕೆಯನ್ನು ನಿಲ್ಲಿಸಲಿಕ್ಕೆ ಯಾಕೆ ನಿಮ್ಮಿಂದ ಆಗ್ತಾ ಇಲ್ಲ? ಆದ್ರಿಂದ ನಾವು ಹೇಳೋದಿಷ್ಟೇ, ಇವತ್ತು ಈ ನಮೂನೆಯ ಮರಳುಗಾರಿಕೆ ಮಾಡ್ತಾ ಇದ್ದಾರೆ.
ಜನರಿಗೆ ಮರಳು ಸಿಗೋದಿಲ್ಲ. 2000 ಮರಳು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. 2000 ಈಗ ಎಷ್ಟಿದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಈ ನಮ್ಮನ್ನ ಜನರನ್ನ ಮೋಸ ಮಾಡಿ ಅವರಿಗೆ ಅನ್ಯಾಯ ಮಾಡಿ ಇವತ್ತು ನಮ್ಮ ಎದುರುಗಡೆ ಜನ ಕೆಲವು ಇದ್ದಾರೆ. ಆದ್ರಿಂದ ನಾವು ಇವತ್ತು ನಮ್ಗೆ ಒಂದೇ 1 ಪಾಯಿಂಟ್ ಅಜೆಂಡಾ, ನಮ್ಗೆ ದ್ವೀಪ ಉಳಿಬೇಕು, ಅಲ್ಲಿನ ಜನರ ಬದುಕು ರಕ್ಷಣೆ ಆಗ್ಬೇಕು, ಅಷ್ಟೇ ನಮ್ಗೆ. ನೀವು ಆ ದ್ವೀಪದ ಬಳಿ ನೀವು ಬರಬಾರ್ದು, ದ್ವೀಪದ ಬಳಿ ಬರಬಾರ್ದು. ಆ ದ್ವೀಪವಾಸಿಗಳು ಜನ ಮುಗ್ಧರಂತ ನೀವು ಆ ರೀತಿ ಏನಿದು ಮಾಡೋದು ಬೇಡ. ಖಂಡಿತಕ್ಕೂ ಕೂಡ ಆ ದ್ವೀಪವಾಸಿಗಳ ಪರವಾಗಿ ನಾವಿದ್ದೇವೆ, ಖಂಡಿತಕ್ಕೂ ನಾವು ಜೊತೆ ನಿಲ್ತೀವಿ ಅಂತ ಹೇಳುತ್ತಾ ಇಂಥ ಒಂದು ಯಶಸ್ವಿ ಹೋರಾಟವನ್ನ ಮುನ್ನಡೆಸ್ತಕ್ಕಂತಹ ಕೆಥೋಲಿಕ್ ಸಭಾ ಮತ್ತು ಎಲ್ಲ ಜನಪರ ಸಂಘಟನೆಗಳಿಗೆ ಮತ್ತೊಮ್ಮೆ ಶುಭಾಶಯ ಸಲ್ಲಿಸ್ತಾ, ದ್ವೀಪವಾಸಿಗಳೇ ನೀವು ಒಂಟಿಯಲ್ಲ, ಒಬ್ಬಂಟಿಯಲ್ಲ, ನಿಮ್ ಜೊತೆ ನಾವೆಲ್ಲರೂ ಇದ್ದೇವೆ. ಈ ಜಿಲ್ಲೆಯ ಸಮಸ್ತ ದುಡಿಯುವ ವರ್ಗ, ಕಾರ್ಮಿಕ ವರ್ಗ ನಿಮ್ ಜೊತೆ ಇದ್ದೇವೆ ಅಂತ ಹೇಳ್ತಾ ಅದಕ್ಕೆ ದಯವಿಟ್ಟು ಎಲ್ಲರೂ ನಿಲ್ಲಬೇಕು. ಈಗ ಕೊನೆಯದಾಗಿ ಶ್ರೀಯುತ ಸ್ಟ್ಯಾನಿ ಲೋಬರ್ ಅವರು ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಕಥೋಲಿಕ್ ಸಭಾ ಮಂಗಳೂರು, ಇವರು ಈಗ ಮಾತಾಡಲಿಕ್ಕಿದ್ದಾರೆ. ಎಲ್ಲ ನಿನ್ನೆ ಸಹ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ DC ಅವರದ್ದು ಇತ್ತು. DC ಆಫೀಸ್ ಸುತ್ತುಗಡೆ 1 ಕಿಲೋಮೀಟರ್ ಇದು 100 ಮೀಟರ್ ನಿಷೇಧಾಜ್ಞೆ ಅಂತ. ಜನರಿಗೆ ಪಾಪ ಗೊತ್ತಿಲ್ಲ ನಾವು ಪ್ರತಿಭಟನೆ ಎಲ್ಲಿ ಮಾಡ್ತೇವೆ ಅಂತ. ತುಂಬ ಜನರದ್ದು ನನಗೆ ಕಾಲ್ ಬರ್ತಾ ಇತ್ತು. ನಾಳೆ ನಿಷೇಧಾಜ್ಞೆ ಅಂತ ಮಾಡಿದ್ದಾರೆ DC ಅವರು, ನಾವು ಎಲ್ಲಿ ನಿಲ್ಲೋದು ಬಂದರೆ. ಇವತ್ತು ಬೆಳಿಗ್ಗೆ ನೋಡುವಾಗ ಜಿಲ್ಲಾಧಿಕಾರಿ ಅವರು ಮರಳುಗಾರಿಕೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ, ಎಲ್ಲವನ್ನು ನಾವು ನಿಷೇಧ ಮಾಡ್ತೇವೆ. ಇವರಿಗೆ ನಾವು 2 ತಿಂಗಳ ಮೊದಲು ಹೋಗಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟು ಅಲ್ಲಿ ಇದ್ದ ಎಲ್ಲ ವಿಡಿಯೋಗಳನ್ನು ತೋರಿಸಿ ಗಣಿ ಇಲಾಖೆ ಅವರು ಮತ್ತು ಪೊಲೀಸ್ ಇಲಾಖೆ ಅವರು ಅವರಿಗೆ ರಿಪೋರ್ಟ್ ಮಾಡಿದಂತ ಅವ್ರು ಹೇಳ್ತಾರೆ ಅದು ದೈಜಿ ವರ್ಲ್ಡ್ ಮತ್ತೆ ಇತರ ಮಾಧ್ಯಮದವರು ಏನು ಪ್ರಚಾರ ಮಾಡಿದ್ದಾರೆ ಅದು 2 ವರ್ಷದ ಮೊದಲಿದು ವಿಡಿಯೋ, ಈ ಸಲ ಮಾಡಿದಲ್ಲ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಜಿಲ್ಲಾಧಿಕಾರಿ ಅವರಿಗೆ ಡೇಟ್ ಸಮೇತ ನಮ್ಮ ಮೊಬೈಲ್ನಲ್ಲಿ ಇದ್ದಂಥದ್ದು ನಾವು ತೋರಿಸಿದ್ದೇವೆ. ಆಯಿತು, ನಾನು 1 ವಾರದೊಳಗಡೆ ನಾನು ಭೇಟಿ ಕೊಟ್ಟೆ ಅಂತ ಹೇಳಿದ ಜಿಲ್ಲಾಧಿಕಾರಿ ಅವರು 2 ತಿಂಗಳು ಕಳೆದ್ರು. ಜಿಲ್ಲಾಧಿಕಾರಿ ಅವರು ಉಳ್ಳ್ಯಪ್ಪ ಅವರಿಗೆ ಪುರ್ಸೊತ್ತಿಲ್ಲ, ಗದ್ದೆಯಲ್ಲಿ ಆಟ ಆಡ್ಲಿಕ್ಕೆ ಅವರಿಗೆ ಪುರ್ಸೊತ್ತಿದೆ. ಇಂಥ ಜಿಲ್ಲಾಧಿಕಾರಿ ನಮಗೆ ಬೇಕಾ? ಇವರು ನಮ್ಮ ಜನಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಬಂದಂತ ಜಿಲ್ಲಾಧಿಕಾರಿ ಅವರು ಗದ್ದೆಯಲ್ಲಿ ಆಟ ಆಡುವಂತದ್ದು ಪರಿಸ್ಥಿತಿ ನಾವು ನೋಡುವಂತ ಆಗಿದೆ ಈ ಸಲ. ಉಳ್ಳ್ಯಪ್ಪ ಅವರು ಇಲ್ಲಿ ರಾಣಿಪುರ, ಉಳ್ಳಾಲ, ಹೊಯ್ಗೆ ಬೇರೆ ಎಲ್ಲ ಕಡೆಯಲ್ಲಿ ನಡೆಯುವಂತ ದಂಧೆಯನ್ನು ಇನ್ನಷ್ಟು ಮಾಡ್ಲಿ, ನಾನು ಗದ್ದೆಯಲ್ಲಿ ಆಟ ಆಡ್ತಾನೆ ಅಂತ ಹೇಳಿ ನಮ್ಮನ್ನು ಮಂಗ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಅವರು. ಇವತ್ತು ಪ್ರತಿಭಟನೆಗೆ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿ ಎಲ್ಲ ಸ್ಟೇಟ್ಮೆಂಟ್ ಅನ್ನು ನಿನ್ನೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಗಣಿ ಇಲಾಖೆ ಅವರನ್ನು ಬಿಷಪ್ ಹೌಸ್ಗೆ ಸಹ ಕಳಿಸಿದ್ದಾರೆ. ನಾವು ಎಲ್ಲ ಮಾಡ್ತೇವೆ, ಕ್ಯಾಮರಾ ಹಾಕ್ತೇವೆ, ಅದು ಹಾಕ್ತೇವೆ, ಇದು ಹಾಕ್ತೇವೆ ಅಂತ. ಜಿಲ್ಲಾಧಿಕಾರಿ ಅವರೇ 2 ತಿಂಗಳಿಂದ ನೀವು ಎಲ್ಲಿ ಹೋಗಿದ್ರಾ? ನಾನು ಕೇಳ್ತಾ ಇದ್ದೀನಿ, ನೀವು ಎಲ್ಲಿ ಹೋಗಿದ್ದೀರಾ? ನಾವೇನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ನಾವಲ್ಲಿ ಮರಳು ತೆಗಿತಾರೆ ಅಂತ ಹೇಳಿ ಫೋನ್ ಮಾಡಿದ್ರೆ ನೀವು ಹೋಗಿ ತಹಸೀಲ್ದಾರಿಗೆ ಹೇಳಿ ಅಂತ ಹೇಳುವಾಗ ನಾವು ಮಂಗಳೂರು ತಹಸೀಲ್ದಾರ್ಗೆ ಮಾತಾಡುವಾಗ ಮಂಗಳೂರು ತಹಸೀಲ್ದಾರ್ ಹೇಳುದು ಅದು ಉಳ್ಳಾಲ ತಹಸೀಲ್ದಾರ್ಗೆ ಬರ್ತದೆ, ಉಳ್ಳಾಲ ತಹಸೀಲ್ದಾರ್ ಅವರು ಹೇಳುದು ನಮ್ಗೆಲ್ಲ ಮಂಗಳೂರು ತಹಸೀಲ್ದಾರ್ಗೆ ಬರ್ತಾರೆ. ಹೀಗೆ ಬಾಲ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಮರಳು ಮಾಫಿಯಾದವರಿಗೋಸ್ಕರ ಮಾಡ್ತಾರೆ. ಅವರನ್ನು ರಕ್ಷಣೆ ಮಾಡ್ತಾರೆ. ಜನರನ್ನು ರಕ್ಷಣೆ ಮಾಡುವಂತ ಅಧಿಕಾರಿಗಳು ಇವತ್ತು ಮರಳು ಮಾಫಿಯಾದವರನ್ನು ರಕ್ಷಣೆ ಮಾಡುವಂತ ಪರಿಸ್ಥಿತಿ ನಾವು ನಮ್ಮ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇವೆ. ಇಂಥ ಅಧಿಕಾರಿಗಳು ನಮ್ಗೆ ಬೇಕಾ? ಅದಕ್ಕಾಗಿ ನಾವು ಎಚ್ಚೆತ್ತುಕೊಳ್ಬೇಕು. ನಮ್ಮ ಜನಗಳ ರಕ್ಷಣೆ ನಮ್ಮ ಮೇಲೆ ಇದೆ. ಅಧಿಕಾರಿಗಳು ರಕ್ಷಣೆ ಮಾಡ್ಲಿಕ್ಕಂತ ಬಂದವರು, ಜನರ ಸೇವೆಯನ್ನು ಮಾಡ್ಲಿಕ್ಕಂತ ಬಂದವರು ಅಧಿಕಾರಿಗಳು ಇವತ್ತು ಮರಳು ಮಾಫಿಯಾದವರನ್ನು ಬೇರೆ ಮಾಫಿಯಾದವರನ್ನು ಮಾಡ್ತಾ ಇದ್ದಾರೆ. ಮೊದಲು ಈ ಮಾತಾಡಿದ್ರು ನಿಮಗೆ ತುಂಬಾ ಇದನ್ನ ಹೇಳಿದ್ದು. ಗಾಡಿಯಲ್ಲಿ ಇದು ನಂಬರ್ ಪ್ಲೇಟ್ ಇಲ್ಲದ್ರೂ ಮರಳು ತಗೊಂಡು ಹೋಗ್ತಾರೆ. ಇನ್ನೊಂದು ಇದೆ, ಮರಳು ತಗೊಂಡು ಹೋಗುವವರು ಮಾಫಿಯಾದವರು ಒಂದು ಗ್ರೂಪ್ ಮಾಡಿದ್ದಾರೆ. ಎಲ್ಲ ಇಲಾಖೆಯಲ್ಲಿ ಸಹ ಅವರ ಗ್ರೂಪ್ ಅಲ್ಲಿ ಇದ್ದಾರೆ. ಎಲ್ಲ ಇಲಾಖೆ ಅಧಿಕಾರಿಗಳು ಆ ಗ್ರೂಪ್ ಅಲ್ಲಿ ಇದ್ದಾರೆ. ಅದನ್ನು ಸಮೇತ ನಾವು ಜಿಲ್ಲಾಧಿಕಾರಿ ಅವರಿಗೆ ಮೊನ್ನೆ 2 ತಿಂಗಳ ಮೊದಲು ನಾವು ಹೇಳಿದ್ದೇವೆ, ತೋರಿಸಿದ್ದೇವೆ. ಆದ್ರೆ ಕ್ರಮ ಎಲ್ಲಿದೆ? ನಿನ್ನೆ ಅವ್ರಿಗೆ ಎಚ್ಚರಿಕೆ ಆಯ್ತಾ ಜಿಲ್ಲಾಧಿಕಾರಿ ಅವ್ರಿಗೆ? ನಾವು ಇವತ್ತು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಾಗ ನಿನ್ನೆ ಎಚ್ಚರಿಕೆ ಆಗಿದೆ ಜಿಲ್ಲಾಧಿಕಾರಿ ಅವ್ರಿಗೆ. ಹಾಗಾಗಿ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಬರಬಾರ್ದು, ಪಾಪದವ್ರು ಸಾಯ್ಬೇಕು. ನಮ್ಗೆ ಪರವಾಗಿಲ್ಲ, ನಮ್ಗೆ ಒಳಗಡೆಯಿಂದ ಬರ್ತಾ ಇದೆ. ಸುನೀಲ್ ಕುಮಾರ್ ಅವರು ಹೇಳಿದ್ರು ಜಿಲ್ಲಾಧಿಕಾರಿ ಅವರ ಆಫೀಸಲ್ಲಿ ಜನರಿಗೋಸ್ಕರ ಮೀಟಿಂಗ್ ಆಗಬೇಕು, ಜನರಿಗೋಸ್ಕರ ಅವರು ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಮಾಫಿಯಾದವ್ರಿಗೆ ಆಗಿ ಕೆಲಸ ಮಾಡ್ತಾರೆ. ಜಿಲ್ಲಾಧಿಕಾರಿ ಆಫೀಸಲ್ಲಿ ಮಾಫಿಯಾದವರು ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂತ ಹೇಳುವಾಗ
ಏನು ಮಾತಾಡಬೇಕು ನಾವು ಹೇಳಿ? ನಾವು ಏನು ಮಾಡಬೇಕು? ಇನ್ನು ಮುಂದೆ ನಮ್ಮ ಈ ನಿವಾಸಿಗಳ ರಕ್ಷಣೆ ಮಾಡೋದಿಲ್ಲ ಆದರೆ ನಾವು ನಿಮ್ಮ ಕಚೇರಿ ಎದುರುಗಡೆ ಬಂದು ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ಖಾಲಿ ಸಾಂಕೇತಿಕವಾಗಿ ನಾವು ಎಲ್ಲ ಜನರು ಇಲ್ಲಿ ಬಂದಿದ್ದಾರೆ, ನಾವು ಸ್ವಲ್ಪ ಜನರಿಗೆ ನಾವು ಹೇಳಿದ್ದು, ಆದರೆ ಎಲ್ಲರೂ ಸುದ್ದಿ ಕೇಳ್ಕೊಂಡು ನೀವು ಇಷ್ಟು ದೊಡ್ಡ ಜನ ಬಂದಿದ್ದೀರಾ, ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಹಾಗೇನೆ ಅವರು ಸಹ ಒಂದು ಜೀವಿಸ್ತಾ ಇದ್ದಾರೆ. 355 ದಿನ ಸಹ ಅವರು ದೋಣಿಯಲ್ಲಿ ಹೋಗ್ತಾರೆ. ಒಂದು ವ್ಯಕ್ತಿಗೆ ದಿವಸಕ್ಕೆ 30 ರೂಪಾಯಿ ಕೊಡ್ಲಿಕ್ಕಿದೆ ಅವರಿಗೆ ದೋಣಿಗೆ, ಮಕ್ಕಳಿಗೆ ತಿಂಗಳಿಗೆ 30 ರೂಪಾಯಿ ಕೊಡ್ಲಿಕ್ಕಿದೆ. ನೋಡಿ, ಇಷ್ಟು ದೊಡ್ಡ ಚಿಕ್ಕ ಮಗುವಿಗೆ ಸಹ ಅವರು ಹಣ ಕೊಟ್ಟು ದೋಣಿಯಲ್ಲಿ ಆಚೆ ಹೋಗ್ಬೇಕು. ಆದ್ರೆ ಇವರು ಅಲ್ಲಿ ಏನ್ ಮಾಡ್ಬೇಕು, ರೋಡಿನ ವ್ಯವಸ್ಥೆ ಮಾಡ್ಬೇಕಿತ್ತು, ಅದು ಮಾಡ್ಲಿಲ್ಲ. ಕುಡಿಯುವ ವ್ಯವಸ್ಥೆ ಮಾಡ್ಬೇಕಿತ್ತು, ಅದನ್ನು ಮಾಡ್ಲಿಲ್ಲ. ಅದನ್ನು ಬಿಟ್ಟು ಮರಳು ಮಾಫಿಯಾದವರೊಟ್ಟಿಗೆ ಹೋಗಿ ಗಣಿ ಇಲಾಖೆ ಅವರು ಅವರೊಟ್ಟಿಗೆ ಹೋಗಿ ಕಳ್ಳರನ್ನು ಹಿಡಿಲಿಕ್ಕೆ ಹೋಗಿದ್ದಾರೆ. ಮೊದಲು ತುಂಬಾ ಕತೆ ಇತ್ತು. ಅದೇ ತರ ಇಲ್ಲಿ ಸಹ ನಮ್ಮ ಗಣಿ ಇಲಾಖೆ ಅವರು ಎಲ್ಲ ಸತ್ಯ ಹೋಗಿದ್ದಾರೆ. ಅದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗೆ ಹೇಳಿದ್ದೇವೆ. ನಾನು ಕ್ರಮ ಕೈಗೊಳ್ತೇನೆ. ಎಲ್ಲಿ ಕ್ರಮ ಕೈಗೊಂಡಿದ್ದಾರೆ ಗೊತ್ತಿಲ್ಲ. ನಿನ್ನೆ ಮಾಧ್ಯಮದವರು ಹೇಳಿದ್ದಾರೆ, ಅದು ನಂಬಬೇಡಿ ನೀವು. ನಾವು ಕುಳ್ಳಿಯಪ್ಪ ಅವರು ಎಲ್ಲ ದೀಪವಾಸಿಗಳ ಒಟ್ಟಿಗೆ ಇರುವ, ಅವರೊಟ್ಟಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟವನ್ನು ನಿರಂತರವಾಗಿ ಇಡುವ. ಇಲ್ಲಾದ್ರೆ ನಾವು ಖಂಡಿತವಾಗಿ ಜಿಲ್ಲಾಧಿಕಾರಿ ಅವರು ಎಚ್ಚೆತ್ತುಕೊಳ್ಳೋದಿಲ್ಲ. ಅವರ ಈ ನಿವಾಸಿಗಳ ರಕ್ಷಣೆಗೆ ಅವರು ಹೋಗೋದಿಲ್ಲ, ಯಾವ ಅಧಿಕಾರಿಗೆ ಅವ್ರಿಗೆ ಕಳಿಸೋದಿಲ್ಲ. ಈಗ ಸಮಿತಿ ಮಾಡಿದ್ರು ಅಂತ ಹೇಳಿದ್ರು, ಸಮಿತಿ ಮಾಡಿದ್ರು, ಯಾರ ದೋಣಿಯಲ್ಲಿ ಹೋದ್ರು? ಪಾಪ ಉಳ್ಳಿಯಪ್ಪ ಅವರ ನಿವಾಸಿಗಳ ದೋಣಿಯಲ್ಲಿ ಮೊನ್ನೆ ಮಳೆ ಬಂತಲ್ಲ, ಮಳೆಗಾಲದಲ್ಲಿ ಆ ಮಳೆಗೆ ಬಂದು ಅವರ ದೋಣಿಯಲ್ಲಿ ಸುತ್ತಾಡಿಕೊಂಡು ನೀರೆಲ್ಲ ಮೇಲೆ ಬಂದಿದೆ, ದೀಪದ ಮೇಲೆ ಬಂದಿದೆ. ಅದರ ನಂತರ ಅವರು ಮರಳು ಇದು ಮಾಫಿಯಾದವರನ್ನು ಮರಳು ತೆಗೆದಾರಲ್ಲ, ಅದನ್ನು ಸರ್ವೆ ಮಾಡ್ಲಿಕ್ಕೆ ಬಂದಿರಿ. ಏನು ಸರ್ವೆ ಮಾಡೋದು? ಏನು ಮಾಡಿದ್ರು? ಎಲ್ಲ ಇದು ಮಾಡಿ ಒಂದು ಸುತ್ತು ಬಂದು ನೀವು ಮೇಲೆ ಬನ್ನಿ, ನಮ್ಮ ಜನರ ಹತ್ರ ನೀವು ಮಾತಾಡಿ ಅಂತ ಹೇಳುವಾಗ, ಬೇಡ ನಾವು ಇನ್ನೊಂದ್ಸಲ ಬರ್ತೇವೆ, ನಮ್ಗೆ ಈಗ ಸಮಯ ಇಲ್ಲ, ಸೀದಾ ಹೋಗಿದ್ದಾರೆ. ಯಾಕೆ? ಮರಳು ಇನ್ನೂ ಸ್ವಲ್ಪ ಇದೆ, ಮರಳು ಮಾಫಿಯಾದವರು ಇನ್ನೂ ಸ್ವಲ್ಪ ತೆಗೀಲಿ, ನಿಮ್ಮ ಎಲ್ಲ ದೀಪವನ್ನು ನಾಶ ಆದ ನಂತರ ನಾವು ಬರ್ತೇವೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾವು ಇವತ್ತು ಎಚ್ಚೆತ್ಕೊಂಡಿದ್ದೇವೆ, ಮರಳು ಮಾಫಿಯಾದವರನ್ನು ಮಟ್ಟ ಹಾಕಬೇಕು ಜಿಲ್ಲಾಧಿಕಾರಿ ಅವರು. ಇಲ್ಲಾದ್ರೆ ನಿಮ್ಗೆ ನಾವು ನಿದ್ದೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಹೇಗೆ ನೀವು ದೀಪವಾಸಿಗಳಿಗೆ ನಿದ್ದೆ ಮಾಡ್ಲಿಕ್ಕೆ ಮರಳು ಮಾಫಿಯಾದಿಂದ ಬಿಡೋದಿಲ್ವಾ, ಅದೇ ತರ ನಿಮ್ಗೆ ಸಹ ನಾವು ನಿದ್ದೆ ಮಾಡ್ಲಿಕ್ಕೆ ಮುಂದಿನ ದಿವಸದಲ್ಲಿ ಬಿಡೋದಿಲ್ಲ. ಖಂಡಿತವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾವು ನಮ್ಮ ಹೋರಾಟವನ್ನು ಜಿಲ್ಲಾಧಿಕಾರಿ ಕಚೇರಿಯವರಿಗೆ ನಾವು ಮಾಡಬೇಕು. ಈಗ ನಾವು ಮನವಿ ಕೊಡ್ಲಿಕ್ಕಿದೆ ಅಂತ ಹೇಳುವಾಗ ಇಲ್ಲಿ ಬಂದ್ರು ನನಗೆ. ನಾನು ಹೇಳಿದೆ ಜಿಲ್ಲಾಧಿಕಾರಿ ಅವರು ಮನವಿ ತಗೊಳ್ಳಿಕ್ಕೆ ಬರಬೇಕಂತ. ಅದಕ್ಕೆ ಹೇಳಿದ್ರು, ನೀವು ಇಲ್ಲದ್ರೆ ನಾವೆಲ್ಲ ಹೋಗ್ತೇವೆ ಅಂತ ಹೇಳಿದೆ. ಆಗ ಅಧ್ಯಕ್ಷರಿಗೆ ಕರೆದು ನುಬ್ಬೇಡಿ, ಇವತ್ತು ಹೋಗ್ಬೇಡಿ, ಇನ್ನೊಂದ್ಸಲ ಹೋಗಿ. ಯಾಕೆ? ನಮ್ಮ ದಾರಿಯನ್ನು ತಪ್ಪಿಸಬೇಡಿ, ನಮ್ಮ ಹೋರಾಟ ಇದೆ. ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಟ್ಟೇವೆ, ಮುಖ್ಯಮಂತ್ರಿಗೆ ಮನವಿ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಇಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಒಂದು ನನಗೆ ಕಾಲ್ ಬಂತು, ಮಾಧ್ಯಮದವರು ನಾಳೆ ಯಾರು ಬರೋದಿಲ್ಲಂತೆ. ನಾನು ಹೇಳಿದೆ, ನಮ್ಮ ಮಂಗಳೂರಿನ ಮಾಧ್ಯಮದವರು, ನಿಮ್ಮ ಮಾಧ್ಯಮದವರು ಯಾರು ಗೊತ್ತಿಲ್ಲ ನನಗೆ, ನಮ್ಮ ಮಂಗಳೂರಿನ ಮಾಧ್ಯಮದವರು ಅವರು ಇವತ್ತು ಎಲ್ಲ ಕಣ್ಣನ್ನು ತೆರೆಸ್ತಾ ಇದ್ದಾರೆ. ಈ ನಮ್ಮ ಉಳ್ಳಿಯ ಎಲ್ಲ ದೀಪವಾಸಿಗಳ ಇವತ್ತು ಏನು ಮರಳು ದಂಧೆ ನಡೀತಾ ಇದೆ, ಅದನ್ನು ಜಗತ್ತಿಗೆ ತೋರಿಸಿದ್ದು ಯಾರು? ಬೇರೆ ಯಾರು ಅಲ್ಲ, ಇದೇ ಮಾಧ್ಯಮದವರು. ಅವರ ಬಗ್ಗೆ ನನ್ನ ಹತ್ರ ಮಾತಾಡ್ತಿದ್ರು. ನಾನು ಹೇಳಿದೆ, ನೀವು ನನಗೆ ಹೇಳಬೇಡಿ, ನಾವು ಉಪ್ಪು ನೀರು ಕುಡಿದವರು, ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ. ನನಗೆ ನಮ್ಮ ಮಾಧ್ಯಮದವರು ಏನಂತ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಧ್ಯಮದವರು ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಇದನ್ನೆಲ್ಲ ನನಗೆ ಬ್ಲ್ಯಾಕ್ ಮೇಲ್ ನನ್ನ ಹತ್ರ ಮಾಡಬೇಡ ಅಂತ. ಅದು ಅವರು ಸಹ ಒಂದು ಎಲ್ಲ ಹೇಳಿಕೆಯನ್ನು, ಪತ್ರಿಕಾ ಹೇಳಿಕೆಯನ್ನು ಎಲ್ಲ ಕೊಟ್ಟು ಜಗರನ್ನು ತಪ್ಪಿಸ್ಲಿಕ್ಕೆ ನೋಡಿದ್ರು. ನನಗೆ ಅನಿಸ್ತಾ ಇದೆ, ಆ ಮನುಷ್ಯ ಸಹ ಇವರ ಮರಳು ಮಾಫಿಯಾದೊಟ್ಟಿಗೆ ಸೇರ್ಕೊಂಡು ಏನೆಲ್ಲ ಮಾಡ್ಬೇಕು ಷಡ್ಯಂತ್ರ ಅದನ್ನೆಲ್ಲ ಮಾಡಿದ್ರು. ಆದ್ರೆ ದೇವರಿದ್ದಾರೆ, ಕಷ್ಟ ಬರುವವರಿಗೆ ಮಾತ್ರ ರಕ್ಷಣೆ ಕೊಡುವಂತವರು. ಹಾಗಾಗಿ ನಿಮಗೆಲ್ಲರ ದೇವರು ಇವತ್ತು ಇಲ್ಲಿ ಕಳಿಸಿದ್ದಾರೆ. ಏನು ಕಷ್ಟಪಡ್ತಾ ಇದ್ದಾರೆ ದೀಪಾವಳಿಗಳ ರಕ್ಷಣೆಗೆ ಹೋಗಿ ಅವರ ಮರಳು ಮಾಫಿಯಾದವರನ್ನು ಮಟ್ಟ ಹಾಕ್ಲಿಕ್ಕೆ ನೀವು ಒತ್ತಡ ಹಾಕಿ ಅಂತ ನೀವು ಇಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರ. ಅದಕ್ಕೆ ನಾನು ನಿಮಗೆ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು ಯಾವಾಗಲೂ ಉಳ್ಯ ಹಾಗೂ ರಾಣಿಪುರ ಉಳ್ಳಾಳ ಹೊಯ್ಗೆ ಬೇರೆ ಎಲ್ಲಿ ಮರಳು ತೆಗಿದ್ದಾರೆ, ಏನು ಅಕ್ರಮವಾಗಿ ಮರಳು ತೆಗಿತಾ ಇದ್ದಾರೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ಅದನ್ನೆಲ್ಲ ನಮಗೆ ಗೊತ್ತಿದೆ. ಆದರೆ ನಾವಿದೆ ನಿಮ್ಮೊಟ್ಟಿಗೆ. ನೀವು ಯಾವುದೇ ಹೆದರಿಕೆಗೆ, ಯಾವುದೇ ಅವರ ಬೆದರಿಕೆಗೆ ಬಗ್ಗಬೇಡಿ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ ನಿಮಗೆಲ್ಲರಿಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ದೀಪದ ರಕ್ಷಣೆ ನಮ್ಮೆಲ್ಲರ ಹೊಣೆ.
ಶ್ರೀಯುತ ಸ್ಟ್ಯಾನ್ಲಿ ಲೋಬರ್ ಅವರು ನಮಗೆಲ್ಲರಿಗೂ ಸಹಕಾರ ಉತ್ತೇಜನ ಕೊಡ್ತಾ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮೊಟ್ಟಿಗೆ ಅವರಿದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳ್ತಿದ್ದೇನೆ. ನಾವು ಒಟ್ಟಿಗೆ ಸೇರಿದ್ದೇವೆ ಈ ದ್ವೀಪ ಪ್ರದೇಶಗಳನ್ನು ಉಳಿಸಿಗೋಸ್ಕರ, ಆ ಬಡ ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ನಮ್ಮ ಈ ಜನರಿಗೆ ಜಯವಾಗಲಿ. ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀಯುತ ಸಂತೋಷ್ ಡಿಸೋಜರ್ ಅವರು, ಮಂಗಳೂರು ಕಥೋಲಿಕ್ ಸಭಾ ವಲಯ ಇದರ ಅಧ್ಯಕ್ಷರು. ಅವರು ಜಿಲ್ಲಾಧಿಕಾರಿಗೆ ಕೊಡುವಂತಹ ಮನವಿಯನ್ನು ವಾಚನ ಮಾಡಲಿಕ್ಕಿದ್ದಾರೆ. ಈ ಕಥೋಲಿಕ್ ಸಭಾ ಮ್ಯಾಂಗ್ಳೂರು ಪ್ರದೇಶ ರಿಜಿಸ್ಟರ್ಡ್ ವಿಗೆ ಕರ್ನಾಟಕ ಗಣ ಸರಕಾರ ಬೆಂಗಳೂರು ಮಾನ್ಯರೇ, ವಿಷಯ ಪಾವೂರು ಉಳಿಯ ರಾಣಿಪುರ ಉಳ್ಳಳ ವೈದ್ಯ ಮಳವೂರು 62ನೇ ತೋಕೂರು ಈ ದ್ವೀಪಗಳಲ್ಲಿ ಅಕ್ರಮ ಮರಳುಗಾರಿಕೆಯನ್ನು ಶಾಶ್ವತವಾಗಿ ತಡೆಯಲು ಈ ಮೂಲಕ ದ್ವೀಪವಾಸಿಗಳ ರಕ್ಷಣೆಗೆ ದೃಢ ಕ್ರಮ ಕೈಗೊಳ್ಳಲು ಕೋರಿ ಉಳ್ಳಳ ತಾಲೂಕು ಕೊಣಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾವೂರು ಉಳಿಯ ದ್ವೀಪಗಳಲ್ಲಿ ಯಾವುದೇ ಥರದ ಮರಳುಗಾರಿಕೆಗೆ ಅನುಮತಿ ಇಲ್ಲದಿದ್ದರೂ ಬಲಾಢ್ಯ ಮರಳು ಮಾಫಿಯಾ ಅಕ್ರಮವಾಗಿ ವ್ಯಾಪಕವಾಗಿ ಮರಳುಗಾರಿಕೆ ನಡೆಸುತ್ತಿರುವುದರಿಂದ ಇಡೀ ಉಳಿಯ ದ್ವೀಪಗಳು ಕೊಚ್ಚಿ ಹೋಗುವ ಭೀತಿಗೆ ಗುರಿಯಾಗಿದೆ. ಸುಮಾರು 51 ಕುಟುಂಬಗಳು ಹಲವು ತಲೆಮಾರುಗಳಿಂದ ವಾಸ ಇರುವ ಕಂಡ್ಲ ಜಾತಿಯ ಸಸ್ಯವರ್ಗಗಳಿರುವ ಪರಿಸರದ ದೃಷ್ಟಿಯಿಂದ ಅತಿ ಸೂಕ್ಷ್ಮವಾಗಿರುವ ಎಲ್ಲ ದ್ವೀಪಗಳನ್ನು ರಕ್ಷಿಸಲು ಹಾಗೂ ತಕ್ಷಣದಿಂದಲೇ ಅಕ್ರಮ ಮರಳುಗಾರಿಕೆಗೆ ಪೂರ್ಣ ರೀತಿಯ ಕಡಿವಾಣ ಹಾಕುವರೆ ಈವರೆಗೆ ನಿಯಮಗಳನ್ನು ಪೂರ್ತಿ ಉಲ್ಲಂಘಿಸಿ ಅರ್ಧ ದ್ವೀಪವನ್ನೇ ಕಬಳಿಸಿರುವ ಅಕ್ರಮ ಮರಳುಗಾರಿಕೆಯ ಹಿಂದಿರುವ ಶಕ್ತಿಗಳನ್ನು ಬಯಲಿಗೆಳೆದು ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸಿ ಈ ಪ್ರದೇಶದ ಬಡ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ವಿನಂತಿಸುತ್ತಿದ್ದೇವೆ. ಪರಿಸರ ಇಲಾಖೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಈ ದ್ವೀಪಗಳಲ್ಲಿ ಸರ್ವೆ ನಡೆಸಿ ಉಳಿಯ ದ್ವೀಪ ಪರಿಸರದ ದೃಷ್ಟಿಯಿಂದ ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು CRZ 1ರಲ್ಲಿದೆ. ಕರಾವಳಿ ನಿಯಂತ್ರಣ ವಲಯ ಅಧಿಸೂಚನೆ 2011ರಂತೆ ಇಲ್ಲಿ ಮರಳುಗಾರಿಕೆಗೆ ಅವಕಾಶ ಇರುವುದಿಲ್ಲ ಎಂದು ಅಭಿಪ್ರಾಯ ಪಟ್ಟಿರುತ್ತದೆ. ಆದರೂ ಕಳೆದ 2 ದಶಕಗಳಿಂದ ಉಳಿಯ ಕುದ್ರುವಿನಲ್ಲಿ ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳು ರಾಜಕೀಯ ಹಿತಾಸಕ್ತಿಗಳ ಬೆಂಬಲದೊಂದಿಗೆ ವ್ಯಾಪಕ ಪ್ರಮಾಣದಲ್ಲಿ ಮರಳು ದಂಧೆ ನಡೆಸುತ್ತಾ ಬಂದಿರುತ್ತಾರೆ. 2014ರಲ್ಲಿ ಆಗಿನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ AB ಇಬ್ರಾಹಿಂ ರವರು ಅಕ್ರಮ ಮರಳುಗಾರಿಕೆ ಕುರಿತಾದ ಸತತ ದೂರಿನ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿ ಆಗಿರುವ ಅನಾಹುತಗಳನ್ನು ಕಂಡು ದ್ವೀಪದ ಸುತ್ತಲೂ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಮರಳುಗಾರಿಕೆ ನಿಷೇಧಿಸಿ 28/11/2014ರಂದು ಆದೇಶ ಹೊರಡಿಸಿರುತ್ತಾರೆ. 2024ರಲ್ಲಿ ಅಂದಿನ ಜಿಲ್ಲಾಧಿಕಾರಿಯವರಾದ ಶಶಿಕಾಂತ್ ಸೆಂಥಿಲ್ ರವರ ಆದೇಶದಂತೆ ಗಣಿ ಇಲಾಖಾ ಅಧಿಕಾರಿಯವರ ಶ್ರೀಮತಿ ಪದ್ಮಶ್ರೀಯವರು ಸ್ಥಳಕ್ಕೆ ಭೇಟಿ ನೀಡಿ ಸುಮಾರು 50 ದೋಣಿಗಳನ್ನು, ಇಟಾಚಿ ಟಿಪ್ಪರ್ಗಳನ್ನು ಸೀಸ್ ಮಾಡಿರುತ್ತಾರೆ. ಇದರ ಪ್ರತಿಫಲವೆಂಬಂತೆ ಸ್ಥಳೀಯರು ಸ್ವಂತ ನಿರ್ಮಿಸಿದ ತೂಗು ಶ್ವೇತೆಯನ್ನು ಧ್ವಂಸಗೊಳಿಸಿರುತ್ತಾರೆ. ಪೊಲೀಸ್ ಕಮಿಷನರ್ ಅವರಿಗೆ ಲಿಖಿತ ಮನವಿಯನ್ನು ನೀಡಿದರೂ ವಿಫಲರಾಗಿರುತ್ತಾರೆ. ಆ ತರುವಾಯ ಒಂದಿಷ್ಟು ಕಾಲ ಸ್ಥಗಿತಗೊಂಡಿದ್ದ ಮರಳುಗಾರಿಕೆ ವಿನ್ಸ್ಟನ್ ಸುಕ್ವೇರ್ ICYM ಅಧ್ಯಕ್ಷರು ಮಂಗಳೂರು ಅವರೀಗ ನಮಗೆ ಧನ್ಯವಾದ ಕೊಡಬೇಕು. ನಮ್ಮ ಭೂಮಿಯನ್ನು ಸಂರಕ್ಷಿಸೋಣ, ನಮ್ಮ ಭವಿಷ್ಯವನ್ನು ರಕ್ಷಿಸೋಣ. ಮಳವೂರು ಜನರಿಗೆ ಆಗುವ ಅನ್ಯಾಯದ ವಿರುದ್ಧ ಅವರ ರಕ್ಷಣೆಗೋಸ್ಕರ ಈ ಪ್ರತಿಭಟನೆಯನ್ನು ಆಯೋಜಿಸಿದ್ದಾಗಿದೆ. ಆಗಿರುವುದರಿಂದ ಎಲ್ಲ ಆಯೋಗಗಳು, ಮದರ್ ತೆರೇಸಾ ವಿಚಾರ ವೇದಿಕೆ, ಕಟ್ಟಡ ಕಾರ್ಮಿಕರ ಸಂಘಟನೆ, CITU, ದಕ್ಷಿಣ ಕರ್ಷಣ, ಫೋಕಸ್ ಹಾಗೂ ಹಲವಾರು ಸಂಘಟನೆಗಳ ಸಹಯೋಗದೊಂದಿಗೆ ಪ್ರತಿಭಟನೆಯನ್ನು ನಮ್ಮೆಲ್ಲರನ್ನು ಸ್ವಾಗತಿಸಿದ ಆಲ್ವಿನ್ ಡಿಸೋಜ ಅಧ್ಯಕ್ಷರು ಎಲ್ಲ ಸಂಘಟನೆಗಳಿಗೆ ನಾನು ಒಂದೇ ಮಾತಿನಲ್ಲಿ ಪ್ರತ್ಯೇಕವಾಗಿ ಯಶಸ್ವಿಗೊಳಿಸಿದ್ದಾಗಿ ಪ್ರತ್ಯೇಕವಾಗಿ ಕರೆಸಿದ ಎಲ್ಲರನ್ನು ಧನ್ಯವಾದಗಳು. ಇವತ್ತು ನಿಷೇಧಾಜ್ಞೆ ಜಾರಿ ಇರುವುದರಿಂದಾಗಿ
ನಾಳೆ ಬೆಳಿಗ್ಗೆ ಆ ಭಾಗದ ಶಾಸಕರಾದ UT ಖಾದರ್ ಅವರಿಗೆ ಈ ಭಾರತ್ ಮಾತಾ ಕೇ ಪೆನ್ಷನ್ ಸಿಕ್ಕಿರ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಕಪಿಲಿ ಸಭಾ ಮತ್ತು ನಿರ್ದೇಶಕ ಅಶ್ವಿನ್ ಕರ್ನೂಜರ್ ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಎಲ್ಲ ಐಸಿಎಂನ ಸದಸ್ಯರು ನಿಂತು ಇಲ್ಲಿ ಸ್ವಚ್ಛತೆಯನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.